ವೀಕ್ಷಕರೇ ನಮಸ್ಕಾರ. ಇದು ಪ್ರತಿದಿನದ ಕುತೂಹಲ ಪ್ರಚಲಿತ. ಇಂದಿನ ಚರ್ಚೆಯ ವಿಷಯ ಪಾಸ್ ಆಗದ ಶಿಕ್ಷಣ. ಸೊ ವೀಕ್ಷಕರೇ, ನಾವು ಪಾಸ್ ಅಂತ ಹೇಳೋದು ಉತ್ತೀರ್ಣ ಎಂಬ ವಿಷಯದಲ್ಲ, ಇಲ್ಲಿ ಬಸ್ ಪಾಸ್ಗಳ ವಿಷಯದಲ್ಲಿ ಚರ್ಚೆ ನಡೀತಾ ಇದೆ. ಅಂದರೆ ವಿದ್ಯಾರ್ಥಿಗಳು ಇವತ್ತು ರಾಜ್ಯಾದ್ಯಂತ ಎಲ್ಲ ಕಡೆಯಲ್ಲೂ ಪ್ರತಿಭಟನೆಗಳನ್ನು ಮಾಡ್ತಾ ಇದ್ದಾರೆ, ಹೋರಾಟಗಳನ್ನು ಮಾಡ್ತಾ ಇದ್ದಾರೆ. ನಮಗೆ ಬಸ್ ಪಾಸ್ ಕೊಡಿ, ಅದು ಉಚಿತ ಬಸ್ ಪಾಸ್ ಕೊಡಿ ಅಂತ. ಬಸ್ ಪಾಸ್ ಈಗಲೂ ಇದೆ, ಆದರೆ ಅದು ಉಚಿತ ಅಲ್ಲ ಅಂತ. ಸೊ ಈ ಬಸ್ ಪಾಸ್ಗಳಿಂದಾಗಿ ನಮಗೆ ಶಿಕ್ಷಣಕ್ಕೆ ಅನುಕೂಲ ಆಗ್ತದೆ ಎಂಬ ಅವರ ಆಗ್ರಹ. ಬಟ್ ಈ ಆಗ್ರಹಕ್ಕೆ ಈಗಿರುವ ಸರ್ಕಾರ ಮಣಿಯುವ ಲಕ್ಷಣ ಕಾಣ್ತಾ ಇಲ್ಲ. ಅಂದರೆ ಅವರು ಆರ್ಥಿಕ ಹೊರೆಯ ಮಾತುಗಳನ್ನು ಆಡ್ತಾ ಇದ್ದಾರೆ. ಸೊ ಈ ಆರ್ಥಿಕ ಹೊರೆಯನ್ನು ತಡೆದುಕೊಳ್ಳುವ ಸ್ಥಿತಿಯಲ್ಲಿ ಈಗಿನ ಆಡಳಿತ ಇಲ್ವೋ, ಅಥವಾ ಉಚಿತವಾದ ಬಸ್ ಪಾಸ್ ಕೊಡುವುದರಿಂದ ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸಿಕೊಳ್ತದ, ಅಥವಾ ಉಚಿತ ಬಸ್ ಪಾಸ್ ಇಲ್ಲದೆಯೂ ವಿದ್ಯಾರ್ಥಿಗಳು ಕಲಿಕೆಯಲ್ಲಿ ಮುಂದುವರಿದು ಸಾಧ್ಯ ಇದೆಯಾ? ಎಲ್ಲ ವಿಷಯಗಳ ಬಗ್ಗೆ ನಾವು ಮಾತಾಡ್ತಾ ಇದ್ದೇವೆ. ಮತ್ತು ಇವತ್ತು ಶೈಕ್ಷಣಿಕ ನೀತಿಯ ಬಗ್ಗೆ ನಾವು ಒಂದಿಷ್ಟು ಚರ್ಚೆಯನ್ನು ಮಾಡಬೇಕಾಗಿದೆ. ಅಂದರೆ ಪಾಸ್ ಎನ್ನುವುದು ನಿಮಿತ್ತ ಮಾತ್ರ. ಇಲ್ಲಿ ನಾವು ಶೈಕ್ಷಣಿಕ ನೀತಿಯ ಬಗ್ಗೆ ಹೆಚ್ಚು ಆದ್ಯತೆಯನ್ನು ಕೊಡ್ತಾ ಇದ್ದೇವೆ. ಸೊ ನಾವಿಲ್ಲಿ ಬಸ್ ಪಾಸ್ ವಿಷಯದಲ್ಲಿ ಮಾತಾಡ್ತಾ ಇರೋದ್ರಿಂದ ವಿದ್ಯಾರ್ಥಿ ಸಂಘಟನೆಯ ಪ್ರಮುಖರು ನಮ್ಮ ಜೊತೆಯಲ್ಲಿದ್ದಾರೆ. ಮತ್ತೊಂದಿಷ್ಟು NGO ಮತ್ತು ಮಾಧ್ಯಮ ಪ್ರತಿನಿಧಿ ಅಂತ ಹೇಳ್ಬೋದು ಅಂತ ನಂದಗೋಪಾಲ್ ನಮ್ಮ ಜೊತೆ ಇದ್ದಾರೆ. ನಂದಗೋಪಾಲ್ ನಿಮಗೆ ಕಾರ್ಯಕ್ರಮ ಸ್ವಾಗತ. ಹಾಗೆ ನಮ್ಮ ಜೊತೆಯಲ್ಲಿದ್ದಾರೆ ಸುರೇಶ್ ಶೆಟ್ಟಿ, ಇವರು ಕೂಡ ಶೈಕ್ಷಣಿಕ ಚಿಂತಕರು ಮತ್ತು ಶೈಕ್ಷಣಿಕ ಹೋರಾಟಗಾರರು ಕೂಡ. ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೇನೆ. ಹಾಗೆ ನಮ್ಮ ಜೊತೆಯಲ್ಲಿದ್ದಾರೆ ತಲ್ಹಾ ಇಸ್ಮಾಯಿಲ್, ಇವರು ಸ್ಟೂಡೆಂಟ್ ಇಸ್ಲಾಮಿಕ್ ಆರ್ಗನೈಸೇಷನ್ ಇದರ ರಾಜ್ಯ ಸದಸ್ಯರಾಗಿದ್ದಾರೆ. ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಿದ್ದೇನೆ. ಸೊ ಇದು ಪಾಸ್ ಅಂತ ಹೇಳೋದು ವಿದ್ಯಾರ್ಥಿಗಳಿಗೆ ಪೂರಕವಾದ ವಿಷಯವಾಗಿದ್ದರಿಂದ ನಮ್ಮ ಚರ್ಚೆ, ನಮ್ಮ ಮಾತು ವಿದ್ಯಾರ್ಥಿಗಳಿಂದನೇ ಆರಂಭಿಸ್ತಾ ಇದ್ದೇವೆ. ಇಲ್ಲಿ ಪಾಸ್ ಬೇಕಾಗಿರೋದು ವಿದ್ಯಾರ್ಥಿಗಳಿಗೆ, ಖಂಡಿತ ಸರ್. ಕೇಳ್ತಾ ಇರೋದು ಸರ್ಕಾರದ ಹತ್ರ. ಹೌದು ಸರ್. ಕಲಿಯುವವರು ನೀವು, ಕಲಿತು ಉದ್ಯೋಗ ಪಡೆಯುವವರು ನೀವು, ಕಲಿತು ಆದಾಯ ಗಳಿಸುವವರು ನೀವು. ಯಾಕೆ ಸರ್ಕಾರ ನಿಮಗೆ ಹೆಲ್ಪ್ ಮಾಡಬೇಕು? ಯಾಕೆ ಸರ್ಕಾರ ನಿಮಗೆ ಪಾಸ್ ಕೊಡಬೇಕು? ಅಲ್ಲ, ಪ್ರಥಮವಾಗಿ ನಾನು ಏನು ಹೇಳಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ ಅಂತ ಹೇಳಿದರೆ, ನಾವು ಎಲ್ಲ ನಾಗರಿಕರು, ಭಾರತೀಯ ನಾಗರಿಕರು, ಅದು ವಿದ್ಯಾರ್ಥಿಗಳಾಗಿರ್ಬಹುದು ಅಥವಾ ರೈತರಾಗಿರ್ಬೋದು, ಎಲ್ಲರೂ ನಾವು ರಾಜ್ಯದ ಅಥವಾ ಈ ದೇಶದ ವೆಲ್ತ್, ದೇಶದ ನಾವು ಏನು ಮಾಡ್ತೇವೆ, ನಾವು ಇಡೀ ದೇಶಕ್ಕಾಗಿ, ರಾಜ್ಯಕ್ಕಾಗಿ ಮಾಡುವಂಥವ್ರು. ನಾವು ನಮ್ಮ ಸಂಪಾದನೆ ಮಾಡಿಕೊಂಡ್ರು ಕೂಡ ಅದು ರಾಜ್ಯಕ್ಕಾಗಿ, ನಾವು ಶಿಕ್ಷಣವನ್ನು ಗಳಿಸಿದ್ರು ಕೂಡ ನಾವು ರಾಜ್ಯಕ್ಕಾಗಿ, ನಾವು ಎಂಪ್ಲಾಯ್ಮೆಂಟ್ ಮಾಡಿದ್ರು ಕೂಡ ಅದು ರಾಜ್ಯಕ್ಕಾಗಿ. ಸೊ ಹಾಗಿರುವಾಗ ನಮಗೆ ಇಲ್ಲಿ ಸರ್ಕಾರ ನಮಗಾಗಿರುವಂಥದ್ದು, ನಾವು ಆಯ್ಕೆ ಮಾಡಿ ಕಳಿಸಿರುವಂಥ. ಇಷ್ಟು ದಿನ ಕೂಡ ನಡೀತಾ ಇತ್ತು ಸರ್, ರಾಜ್ಯಕ್ಕೆ ಇಷ್ಟು ದಿನ ಕಲಿತಾ ಇದ್ರು, ಇಷ್ಟು ದಿನ ಉದ್ಯೋಗ ಮಾಡ್ತಾ ಇದ್ರು, ಇಷ್ಟು ದಿನ ನಿಮ್ಮ ಹೆಲ್ತ್ ಕೂಡ ಸರ್ಕಾರಕ್ಕೆ ಪೂರಕವಾಗಿತ್ತು, ಅದು ಎಲ್ಲವೂ ನಡೀತಾ ಇತ್ತು. ಇವತ್ತೇ ನಿಮ್ಮ ಬೇಡಿಕೆ ಇಷ್ಟು ದಿನ ಇಲ್ಲದೆ ಇರುವ? ಅಲ್ಲ, ನಾವು ಇದಕ್ಕಿಂತ ಮುಂದಿನದಲ್ಲೇ ನಾವು ಬೇಡಿಕೆಯನ್ನು ಇಡ್ತಾ ಬಂದಿದ್ದೇವೆ. ಫ್ರೀ ಎಜುಕೇಶನ್ ಎನ್ನುವಾಗ ಅದರಲ್ಲಿ ನಾವು we include free bus pass also, we include in the free education. ಫ್ರೀ ಎಜುಕೇಶನ್ ಎನ್ನುವ ಖಾಲಿ ಟ್ಯೂಷನ್ ಮಾತ್ರ ಅಲ್ಲ, ಎಲ್ಲ ಟೋಟಲ್ ನಾವು ಅದನ್ನು ಕನ್ಸಿಡರ್ ಮಾಡ್ತಾ ಇದ್ದೇವೆ. ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಸರ್ಕಾರ ಕೆಲವೊಂದು ಪಾಪ್ಯುಲರ್ ಸ್ಕೀಮ್ಸ್ ಅನ್ನು ಮಾಡ್ತದೆ ಬಜೆಟ್ ಅಲ್ಲಿ. ಬಜೆಟ್ ಈಗ ಅನ್ನಭಾಗ್ಯ ಯೋಜನೆ, ಅದು ಅತಿ ಕಟು ಬಡವರನ್ನು ಕಂಡು ಅವರ ಒಂದು ಇದಕ್ಕಾಗಿ ಅವರಿಗೆ ಹಸಿದ ಹೊಟ್ಟೆಗೆ ಏನಾದರೂ ಸಿಗಬೇಕು ಅಂತ, ಗರೀಬಿ ಹಠಾವ್ ಎನ್ನುವಾಗ ಅವರಿಗೆ ಏನಾದ್ರು ಸಿಗಬೇಕು ಅಂತ ಒಂದು ನಿಟ್ಟಿನಲ್ಲಿ ಅವರಿಗಾಗಿ ಆ ಯೋಜನೆ ಮಾಡ್ತಾರೆ. ಈಗ ಇಂದಿರಾ ಕ್ಯಾಂಟೀನ್ ಯೋಜನೆಯನ್ನು ಮಾಡಿದ್ದಾರೆ. ಈ ಪಾಪ್ಯುಲರ್ ಸ್ಕೀಮ್ನ ಹಿಂದೆ ಕೆಲವೊಂದು ಅಂತಹ ಒಂದು ಕಟು ಸತ್ಯಗಳಿರ್ತದೆ. ಸೊ ಅಂತಹವರನ್ನು ಮುಂದಿಟ್ಕೊಂಡು ಮಾಡ್ತಾರೆ. ಅದೇ ರೀತಿ ಈ ಬಸ್ ಎನ್ನುವಾಗ ಕೇವಲ ವಿದ್ಯಾರ್ಥಿಗಳನ್ನು, ಬಸ್ಸಲ್ಲಿ ಹೋಗುವ ವಿದ್ಯಾರ್ಥಿಗಳು, ಈಗ ಬೈಕಲ್ಲಿರುವಾಗ ಯುವಕರು ಬೈಕಲ್ಲಿ ಎದುರಿಗೆಲ್ಲ ಹೋಗುವಾಗ, ಕಾರಲ್ಲೆಲ್ಲ ಹೋಗುವಾಗ, ಬಸ್ಸಲ್ಲಿ ಹೋಗುವವರು ಅಂತಹ ಲೆವೆಲ್ನ ಜನರೇ, ಅಷ್ಟು ಎಕನಾಮಿಕಲ್ ಆಗಿ ಕಷ್ಟ ಇರುವಂತಹ ಹೆಚ್ಚಿನ ಜನರು ಬಸ್ಸಲ್ಲಿ ಹೋಗುವಂಥವ್ರು. ಸೊ ಅಲ್ಲ, ಅಥವಾ ಇಲ್ಲಾಂದ್ರೆ ದೂರ ಡಿಸ್ಟೆನ್ಸ್ ಓದುವಂಥವ್ರು. ಮತ್ತು ಮಕ್ಕಳ ಕೈಯಲ್ಲಿ ಇರುವುದು ಪಾಕೆಟ್ ಮನಿ ಮಾತ್ರ. ಅವರು ಹಣ, ಒಂದು ಲಕ್ಷಗಟ್ಟಲೆ ಹಣ ಕೈಯಲ್ಲಿ ಇಟ್ಕೊಂಡು ಸುತ್ತುದಿಲ್ಲ. ಅವರಲ್ಲಿ ಮನೆಯಲ್ಲಿ ಕೊಟ್ಟಂತ 50 ರೂಪಾಯಿ 30 ರೂಪಾಯಿ ಅವರ ಕೈಲಿರುವುದು, ಅದನ್ನು ಇಟ್ಕೊಂಡು ಅವರು ಶಾಲೆಗೆ ಹೋಗ್ತಾರೆ. ಸೊ ಹಾಗಿರುವಾಗ ಅವರಲ್ಲಿ ಲಿಮಿಟೆಡ್ ಹಣ ಇರುವುದರಿಂದಾಗಿ ಸರ್ಕಾರ ಅದನ್ನು ಭರಿಸಿದ್ರೆ ಮಕ್ಕಳಿಗೆ ಒಂದು ಫ್ರೀ ಆಗಿ ಒಂದು ಶಿಕ್ಷಣ ಪಡೆಯಲಿಕ್ಕೆ ಒಂದು ಅವಕಾಶ ಆಗ್ತದೆ. ಅದು ಸರ್ಕಾರ ಅನೌನ್ಸ್ ಮಾಡಿ, ಪ್ರಾಮಿಸ್ ಮಾಡಿ ವಿದ್ಯಾರ್ಥಿಗಳಿಗೆ ವಂಚನೆ ಮಾಡ್ತಾ ಇದೆ ಅಂತ ನನಗೆ ಕಾಣ್ತಾ ಇದೆ. ಓಕೆ, ಸರ್ಕಾರ ಅನೌನ್ಸ್ ಮಾಡಿದೆ, ಕೊಡ್ತಾ ಇಲ್ಲ. ಒಂದು ಅನೌನ್ಸ್ ಮಾಡದೇ ಇದ್ರೆ ಸಮಸ್ಯೆನೇ ಇರಲಿಲ್ಲ ಅಂತ ಅನ್ಸೋದಿಲ್ವಾ? ಬರ್ತೇನೆ ನಿಮ್ಮ ಹತ್ರ. ಸರಿ, ಏನು ಹೇಳ್ತೀರಿ? ಇಲ್ಲ, ಈಗ ಈ ಬಸ್ ಪಾಸಿನ ವಿಷಯಕ್ಕೆ ಪೂರಕವಾಗಿ ಈಗ ಓವರ್ ಆಲ್ ಒಂದು ಎಜುಕೇಶನಲ್ ಸಿಸ್ಟಮ್ ನಮ್ಮ ಏನಿದೆಯೋ, ನಾವು ಬಸ್ ಪಾಸ್ ಅನ್ನು ಒಂದೇ ಐಸೋಲೇಟ್ ಆಗಿ ನೋಡುವಂತ ಪರಿಸ್ಥಿತಿಯಲ್ಲಿ ಇಲ್ಲ. ಈಗ ಇಲ್ಲಿ ನಾವು ಬಸ್ ಪಾಸ್ ಅನ್ನು ಒಂದು ಇನ್ಸೆಂಟಿವ್ ಆಗಿ ಮಕ್ಕಳಿಗೆ ಎಜುಕೇಶನಲ್ ನೀಡ್ಸಿಗೆ ಒಂದು ಇನ್ಸೆಂಟಿವ್ ಆಗಿ, ಈಗ ಬಿಸಿ ಊಟ ಇದೆ, ಹಾಲು ಕೊಡ್ತಾರೆ, ಪುಸ್ತಕಗಳ ಫ್ರೀ ಆಗಿ ಕೊಡ್ತಾರೆ, ಸಮವಸ್ತ್ರ ಕೊಡ್ತಾರೆ, ಶೂ ಕೊಡ್ತಾರೆ. ಅದೇ ರೀತಿ ಬಸ್ ಪಾಸ್ ಕೂಡ ಒಂದು ಇನ್ಸೆಂಟಿವ್ ರೀತಿಯಲ್ಲಿ ನಾವು ನೋಡಬೇಕಾದ ಅಗತ್ಯ ಇದೆ. ನಾನು ಬಸ್ಸಲ್ಲೇ ಓಡಾಡಿ 30 ವರ್ಷದ ಹಿಂದೆ ನಾನು ಸ್ಕೂಲಿಗೆ ಹೋದವ, 25 ವರ್ಷದ ಹಿಂದೆ ಕಾಲೇಜಿಗೆ ಹೋದವ. ಆಗ್ಲೂ ನಮ್ಮಲ್ಲಿ ಏನು
ಪ್ರೈವೇಟ್ ಬಸ್ ಸಿಸ್ಟಮ್ ಇತ್ತು. ಅದರಲ್ಲಿ 30% ಕನ್ಸೆಷನ್ ಇತ್ತು, CR ಇತ್ತು, ನಮಗೆ ಸ್ಟೂಡೆಂಟ್ ಕನ್ಸೆಷನ್ ಅಂತೇಳಿ, ಕನ್ಸೆಷನ್ ರೇಟ್ ಅಂತೇಳಿ. ಸೊ ಈ ಕನ್ಸೆಷನ್ ರೇಟಲ್ಲಿ ನಾವು ಕೂಡ ಕಲ್ತವರು. ಅದು ಡೆಫಿನೆಟ್ಲಿ ಅದೊಂದು ಇನ್ಸೆಂಟಿವ್ ಆಗ್ತದೆ, ಅದು ಕಲಿಕೆಗೆ ಪೂರಕ ಆಗ್ತದೆ. ಅದರ ಜೊತೆಯಲ್ಲಿ ಇದನ್ನು ಮ್ಯಾಂಡೇಟರಿಯಾಗಿ ನಮ್ಮ ಹಕ್ಕು ಅಂತ ಹೇಳುವಾಗ ಅಲ್ಲಿ ಸಮಸ್ಯೆ ಬರ್ತದೆ. ಅಲ್ಲಿ ಸಮಸ್ಯೆ ಯಾಕೆ ಬರ್ತದೆ ಅಂತ ಹೇಳಿದರೆ, ನಮ್ಮಲ್ಲಿ ಒಂದು ಕ್ಲಿಯರ್ ಕಟ್ ಎಜುಕೇಷನ್ ಪಾಲಿಸಿ ಇಲ್ಲ. ಕೆಲವು ಕಂಟ್ರೀಸಲ್ಲಿ ಟೋಟಲ್ ಫ್ರೀ ಎಜುಕೇಷನ್ ಅಂತ ಇದೆ. ಅದು ಪ್ರತಿಯೊಬ್ಬರಿಗೂ ಇರ್ರೆಸ್ಪೆಕ್ಟಿವ್ ಆಫ್ ಕಾಸ್ಟ್, ಕ್ರೀಡ್, ರಿಲಿಜನ್, ಇಕನಾಮಿಕ್ ಕ್ರೈಟೀರಿಯಾ ಯಾವುದು ಕೂಡ. ಇಲ್ಲಿ ಏನಾಗಿದೆ, ಕೆಲವರಿಗೆ ಕೆಲವು ಫೆಸಿಲಿಟಿ ಇದೆ, ಕೆಲವರಿಗೆ ಕೆಲವು ಫೆಸಿಲಿಟಿ ಇಲ್ಲ. ಹಾಗಿರುವಾಗ ಈ ಡಿಸ್ಕಷನ್ಸ್ಗಳು ಬರ್ತದೆ. ಇದು ಸರ್ಕಾರಕ್ಕೆ ಹೊರೆಯ ಇಲ್ಲ ಮಕ್ಕಳಿಗೆ ಅದು ಒಳ್ಳೇದಾ, ಇದೆಲ್ಲ ಡಿಸ್ಕಷನ್ ಬರ್ತಾ ಇರುವುದು ಯಾಕಂದ್ರೆ ನಮ್ಮಲ್ಲಿ ಒಂದು ಕ್ಲಿಯರ್ ಕಟ್ ಆದ ಪಾಲಿಸಿ ಇಲ್ಲ. ಒಂದು ಶಿಕ್ಷಣ ನೀತಿ ಮಾತಾಡೋ ಪ್ರಶ್ನೆನೇ ಬರ್ತಾ ಇರಲಿಲ್ಲ. ಶಿಕ್ಷಣ ನೀತಿಯಲ್ಲಿ ಇದೆಲ್ಲ ಯಾವುದು ಅಂದ್ರೆ ಯಾವುದು ನೀತಿ ಅಂತ ಇದ್ರೆ ಯಾವುದು ಅಲ್ಲಿ ಬರಬೇಕು, ಯಾವುದು ಅಲ್ಲಿ ಬರಬಾರದು ಅಂತ ಚರ್ಚೆ ಆಗಲೇ ನಡೆದಿರ್ತದೆ. ಸೊ ನಾವು ಇಲ್ಲಿ ಕೂತ್ಕೊಂಡು ಮಾತಾಡುವ ಅವಶ್ಯಕತೆ ಬರುವುದಿಲ್ಲ. ಮತ್ತೆ ಇನ್ನೊಂದು, ಇವತ್ತಿನ ಪರಿಸ್ಥಿತಿಯಲ್ಲಿ ಒಂದು ಕಡೆಯಲ್ಲಿ ನೋಡುವಾಗ ವಿದ್ಯಾರ್ಥಿಗಳು ಇದು ನಮ್ಮ ಹಕ್ಕು ಅಂತ ಹೇಳುದು ಸಹ ಅದು ಸರಿಯಲ್ಲ ಅಂತ ಹೇಳಿ ಕಾಣ್ತದೆ. ಯಾವುದು ಫ್ರೀ ಬಸ್ ಪಾಸ್ ಅಂದ್ರೆ ಈಗ ಕನ್ಸೆಷನಲ್ ರೇಟ್ ಅಲ್ಲಿ ಬಸ್ ಪಾಸ್ ಇದ್ರೆ ಅದು ಒಳ್ಳೇದು, ಅದೊಂದು ಇನ್ಸೆಂಟಿವ್. ಅದೇ ರೀತಿ ಈಗ ಕಾಲೇಜಿನಲ್ಲಿ ನಾವು ಒಂದು ಪ್ರೈವೇಟ್ ಕಾಲೇಜಿಗೆ ಅಡ್ಮಿಷನ್ ತಗೊಳ್ಳುವಾಗ ನಾವು ಯಾವುದೇ ರೀತಿಯ ಕನ್ಸೆಷನ್ ಕೇಳುವುದಿಲ್ಲ. ಇವತ್ತಿನ ಫೀ ಸ್ಟ್ರಕ್ಚರ್ ಯಾವ ರೀತಿ ಇದೆ ಅಂತೇಳಿ ನಮ್ಗೆಲ್ಲರಿಗೂ ಗೊತ್ತಿದೆ. ಮತ್ತೆ ಇವತ್ತಿನ ಏನು ಸಿಚುವೇಶನ್ ಇದೆಯೋ ಆ ಸಿಚುವೇಶನ್ ಅಲ್ಲಿ ಇದು ನಮ್ಮ ಹಕ್ಕು ಅಂತೇಳಿ ಪ್ರತಿಪಾದನೆ ಮಾಡೋದು ಅದು ನನಗೆ ಅಷ್ಟು ಸರಿ ಕಾಣುವುದಿಲ್ಲ. ಓಕೆ, ಬರ್ತೇನೆ ನಿಮ್ಮ ಸರ್ ಅಂದ್ರೆ ನಿಮ್ಮ ಇದು ಕಾಲದ ವಿಷಯವನ್ನು ನಾವು ಪ್ರಸ್ತಾಪಿಸೋದು. ನಾನು ಈಗದು ಪ್ರೆಸೆಂಟ್ ನಾನು ಹೇಳಿದಂದ್ರೆ ಇದನ್ನು ಎಜುಕೇಷನ್ ಒಂದು ಇಕಾನಾಮಿಕಲಿ ನಾವು ಕನ್ಸಿಡರ್ ಮಾಡಬಾರ್ದು. ಇದೊಂದು ನೀಡ್ ಫಾರ್ ದ ಸೊಸೈಟಿ. ನಾವು ಸೊಸೈಟಿಗೆ ಮುಂದುವರಿಬೇಕು ಅಂತ ಹೇಳ್ತೇವೆ. ಮುಂದುವರಿಲಿಕ್ಕೆ ಒಂದೇ ಒಂದು ವೇ ಇರುವುದು, ಈಗಿನ ವೇ. ಬೇರೆ ಏನು ಸಹ ನಮಗೆ ಎಂಥ ಇಷ್ಟು ಕೋಟಿ ಜನ ಇರುವಾಗ ಇದು ಮಾಡಿ ಎಜುಕೇಷನ್ ಕೊಟ್ಟ ಕೂಡಲೇ ಅವರ ಲೈಫೇ ಒಂದು ಬದಲಾಗುವ. ಎಷ್ಟೇ ಬಡವ ಒಬ್ಬ ಮಗು ಕಲಿತು ಒಳ್ಳೆ ಜಾಬಿಗೆ ಹೋಯ್ತಂದರೆ ಆ ಫ್ಯಾಮಿಲಿಯೇ ಬದಲಾಗ್ತದೆ ಅಂತ ಒಂದು ಇದೇ ಇರಬೇಕು. ನಾವು ಇದಕ್ಕೆ ಇಂಪಾರ್ಟೆನ್ಸ್ ಆಗಿ ನನ್ನ ಬಜೆಟ್ನಲ್ಲಿ ಇಷ್ಟೇ ಹಣ, ಇಷ್ಟೇ ಇದು, ಈ ಖರ್ಚು ಇದು ಎಜುಕೇಷನ್ ಬರುವಾಗ ಅದನ್ನು ಅವ್ರು ಮರಿಬೇಕು. ಇಂಪಾರ್ಟೆನ್ಸ್ ಎಜುಕೇಷನಿಗೆ ಕೊಟ್ಕೊಂಡು ಬರಬೇಕು. ನಾವು ಅಷ್ಟು ಕೊಟ್ಟಿಲ್ಲ. ನಮಗೆ ನಮ್ಮ ಮಿತ್ರರು ಹೇಳಿದಾಗೆ ಬೇರೆ ದೇಶಗಳಿಗೆ ನೋಡೋದಕ್ಕೆ ನಾವೇನು ಕೊಟ್ಟಿಲ್ಲ. ಈಗ ಏನಾದರೂ ಕಿಂಚಿತ್ ಕೊಡುವಾಗ ನಮಗೆ ಆ ಬಜೆಟ್ನಲ್ಲಿ ಇಷ್ಟು ಉಂಟು, ಇಷ್ಟು ಕಷ್ಟ ಆಗ್ತದೆ, ಅದ್ರ ಬಗ್ಗೆ ನಾವು ಥಿಂಕ್ ಮಾಡ್ಬೋದು. ಎಷ್ಟು ಸಾಧ್ಯ ಉಂಟು ಎಜುಕೇಷನಿಗೆ ಸಪೋರ್ಟ್ ಮಾಡಲಿಕ್ಕೆ ಎಷ್ಟು ಸಾಧ್ಯ ಉಂಟು ಅದು ಮಾಡ್ತಾ ಹೋಗ್ಬೇಕು. ನಿಮಗೆ ಈಗಿನ ಸರ್ಕಾರನೂ ಆಗಲಿ ಕೇಂದ್ರ ಸರ್ಕಾರನಾಗಲಿ ನಾನು ಒತ್ತಾಯ ಮಾಡಿದೆ ಅಂತಂದರೆ ಈಗಲೇ ಎಷ್ಟು ಮಾಡ್ತಾ ಇದ್ದೀರಿ ಅದನ್ನು ಜಾಸ್ತಿ ಮಾಡ್ತಾ ಹೋಗಬೇಕು. ಈಗಲೇ ಕೆಲವು ಕಡೆ ಮೊದಲೆಲ್ಲ ಫ್ರೀ ಬುಕ್ಸ್ ಎಲ್ಲ ಇರಲಿಲ್ಲ, ಈಗ ಯೂನಿಫಾರ್ಮ್ಸ್ ಫ್ರೀ ಅದೆಲ್ಲ ಮಾಡ್ತಾ ಇದ್ವಿ. ವೆರಿ ಗುಡ್. ಮತ್ತು ಕೆಲವು ಸರ್ಕಾರಗಳು ಆಹಾರ ಸಹ ಕೊಡ್ತಾ ಇದ್ದಾರೆ, ಫುಡ್ ಕೊಡ್ತಾ ಇದ್ದಾರೆ, ಇವೆಲ್ಲ ಒಳ್ಳೆ ವಿಷಯ. ಹಾಲು ಕೊಡ್ತಾ ಇದ್ದಾರೆ, ಮೊಟ್ಟೆ ಕೊಡ್ತಾ ಇದ್ದಾರೆ, ಶೂ ಕೊಡ್ತಾ ಇದ್ದಾರೆ, ಪುಸ್ತಕ ಕೊಡ್ತಾ ಇದ್ದಾರೆ, ಯೂನಿಫಾರ್ಮ್ ಕೊಡ್ತಾ ಇದ್ದಾರೆ. ಆದರೆ ಯಾರಿಗೆ ಕೊಡ್ತಾ ಇದ್ದಾರೆ ಅನ್ನೋದು ಕೂಡ ಪ್ರಶ್ನೆ ಆಗ್ತದೆ. ಅವರು ಹೇಳಿದಾಗೆ ಎಷ್ಟು ಕೊಟ್ಟರೆ ಕೂಡ ಇಟ್ ಇಸ್ ಸೋಷಿಯಲ್ ಗುಡ್. ಅದರಲ್ಲಿ ಏನೂ ಸರ್ಕಾರಕ್ಕೆ ಸಹ ಸಮಾಜಕ್ಕೆ ಸಹ ಏನು ತೊಂದರೆ ಆಗಲಿಕ್ಕಿಲ್ಲ. ಅವರಿಗೆ ವಿದ್ಯಾರ್ಥಿಗಳಿಗೆ ಜಾಸ್ತಿ ಕೊಟ್ಟಾಗ ಈಗ ಬಸ್ಸಿದ್ದೇ ಪಾಸ್ ಹೇಳಿದರೆ ಒಂದು ಮಗುಗೆ ಬಸ್ ಫ್ರೀ ಉಂಟು ಅಂತಂದರೆ ಒಂದು ವೇಳೆ ಈ ಶಾಲೆ ಸಿಕ್ಕಿಲ್ಲ, ಸ್ವಲ್ಪ ದೂರದಲ್ಲಿ ಒಂದು ಸೀಟ್ ಸಿಕ್ಕಿದೆ, ಆ ಶಾಲೆಗೆ ಹೋಗಿ ಆದರೂ ಅದು ಕಲಿತದೆ. ನಾಳೆ ಈ ಶಾಲೆ ಸೀಟ್ ಒಂದು ಕರೆ ಸ್ವೀಕರಿಸೋಣ. ಹಲೋ ಸರ್, ನಮಸ್ತೆ. ಯಾರು ಮಾತಾಡ್ತಿರೋದು? ನಾನು ಇಬ್ಬರು ಮಂಗಳೂರು. ನಮ್ಮ ಅತಿಥಿಗಳಿಗೆ ನಮಸ್ಕಾರ. ನಮಸ್ತೆ. ಈಗ ಒಂದು ಅತಿಥಿ ಹೇಳಿದ್ರು ಬಸ್ ಪಾಸ್ ಫ್ರೀ ಕೊಡಬಾರ್ದು. ಸರಿ, ಅದು ಸರಿ, ಅದಕ್ಕೆ ನನ್ನ ಸಪೋರ್ಟ್. ಏನಂದ್ರೆ ಇಷ್ಟು ಪ್ರೈವೇಟ್ ಖಾಸಗಿ ಕಾಲೇಜ್ ಇದ್ದಾರೆ, ಅದಕ್ಕೆ ಅಡ್ಮಿಷನ್ ಬಿಡಿ, ಟ್ಯೂಷನ್ ಮಾಡ್ಲಿಕ್ಕೆ ಡಬಲ್ ರೇಟ್ ಕೊಟ್ಟು ಹೋಗ್ತಾರೆ. ಅಂತರ ಮಕ್ಕಳು ಫ್ರೀ ಕೊಡಬೇಕಂತ ಕೇಳ್ತಾರೆ, ಸ್ಟ್ರೈಕ್ ಮಾಡ್ತಾರೆ. ಆದ್ರೆ ಬಸ್ ಪಾಸ್ ಕೊಡುದಾದ್ರು BPL ಕಾರ್ಡ್ ಮಾಡಿ ಕೊಡ್ಬೇಕು. ಅದ್ರ 100% ಕೊಡಬಾರ್ದು, ಅದ್ರ ಪರ್ಸೆಂಟೇಜ್ ಕಟ್ ಮಾಡ್ಕೊಡು ಹೊರಡು. ಎರಡನೇ BPL ಕಾರ್ಡ್ ಯಾರಿಗೆ ಇತ್ತು? ಈಗ ಬಡವರ ಹತ್ರ ಬಾರಿ ಕಮ್ಮಿ ಇರುವುದು, ಶ್ರೀಮಂತ 3 ಅಂತದ ಮನೆ 5 ಮನೆ ಬಾಡಿಗೆ ಕೊಡುವರು. ಸರಿ, ಮತ್ತೆ
ಇಂಥವರಿಗೆ ಇಲ್ಲ. ಅದನ್ನು ಜಿಲ್ಲಾಧಿಕಾರಿಯವರು, ನಮ್ಮ ಮಂಗಳೂರು ಜಿಲ್ಲಾಧಿಕಾರಿಯವರು ವಿಶೇಷವಾಗಿ ಒಂದು ಟೋಲ್ ಫ್ರೀ ನಂಬರ್ ಇರಬೇಕು. ಆ ನಂಬರ್ಗೆ ಫೋನ್ ಮಾಡಿದ್ರೆ ಅದರ ಮೇಲೆ ಮಾಹಿತಿ ಬರೆದು ಅವರೇ ಆಕ್ಷನ್ ತಗೊಳ್ಬೇಕು ಅಂತ ನನ್ನ ವೈಯಕ್ತಿಕ ಸಲಹೆ ಹೇಳ್ತಾ ಇದ್ದೇನೆ. ಓಕೆ, ಅಂದ್ರೆ ನಿಮ್ಮ ಅಭಿಪ್ರಾಯದ ಬಗ್ಗೆ ಬಸ್ ಪಾಸ್ ಬೇಕು, ಆದ್ರೆ ಎಲ್ಲರಿಗೂ ಬೇಡ ಅಂತ ಹೇಳ್ತಾ ಇರೋದು ನೀವು? ಎಲ್ಲರಿಗೆ ಬೇಡ. 50,000 30,000 ಮೇಲೆ ಸಂಬಂಧಿಸಿದ ಮಕ್ಕಳು ಶಾಲೆ ಹೋಗ್ತಾರೆ. 100 ರೂಪಾಯಿ ಸಂಬಳ ದುಡಿಯೋರಿಗೆ ಇಲ್ಲ, ಈಗ 500 ದುಡಿಯೋದು, 100 ರೂಪಾಯಿಗೆ ಜನ ಇಲ್ಲ. ಅಂತವ್ರಿಗೆ ಬಸ್ ಪಾಸ್ ಬರೀ ಅರ್ಧ ಕೊಡ್ಲಿ, ಎಲ್ಲ ಕೊಟ್ಟರೆ ಫ್ರೀ ಕೊಡುದಿಲ್ಲ. ಫ್ರೀ ನಮಗೆ ಸೇವೆ ಮಾಡ್ತಾರೆ ನಾಳೆ. ಓಕೆ, ಈ ಮಕ್ಕಳು ದೊಡ್ಡದಾದ ನಮ್ಮ ಮಕ್ಕಳು ಇರೋದಿಲ್ಲ, ಈ ಮಕ್ಕಳು ದೊಡ್ಡದಾದ ಸರ್ಕಾರ ಕೆಲಸ ಕೊಡ್ತಾರೆ. ಓಕೆ, ಧನ್ಯವಾದ ಮಾಹಿತಿ ಕೊಟ್ಟದಕ್ಕೆ. ಸರಿ, ಹೇಳ್ತಾರಾ? ಧನ್ಯವಾದ ಸರ್, ಧನ್ಯವಾದ ನಿಮಗೆ ಮಾತಾಡಿದ್ದಕ್ಕಾಗಿ. ಸೊ ಅವ್ರ ಕರೆ ನಿಮ್ಮ ಇದಕ್ಕೆ ಪೂರಕವಾಗಿ ಮಾತನಾಡಿದ್ರು. ಅವರು ಹೇಳ್ತಾ ಇದ್ರು ಅಂದ್ರೆ ಬಸ್ ಪಾಸ್ ಕೊಡಬೇಕು, ಆದರೆ ಎಲ್ಲರಿಗೂ ಕೊಡಬೇಕಾದ ಅವಶ್ಯಕತೆ ಅಂದ್ರೆ ನೀವು ಹೇಳಿದಾಗೆ ನಿಮಗೆ ಫೀಸ್ ಕೊಡುವ ಶಕ್ತಿ ಇದೆ ಪ್ರೈವೇಟ್ ಕಾಲೇಜಿಗೆ, ಆದರೆ ಬಸ್ಗೆ ಮಾತ್ರ ಪಾಸ್ ಬೇಕು ಅಂತ ಕೇಳ್ತೀರಿ. ಅದು ಎಲ್ಲಿಯ ನ್ಯಾಯ ಅನ್ನುವಂಥ ರೀತಿಯ ಮಾತುಗಳನ್ನು ಅವರು ಅರ್ಥ. ಅದೇ ಕೇಸ್ ಟು ಕೇಸ್ ಬೇಸಿಸ್ ಅಲ್ಲಿ ನಾವು ವರ್ಕೌಟ್ ಮಾಡಿದ್ರೆ, ಇಲ್ಲ ಅದಕ್ಕೆ ಒಂದು ಸ್ಪೆಸಿಫಿಕ್ ಆದ ಒಂದು ಸಿಸ್ಟಮ್ ಇನ್ ಪ್ಲೇಸ್ ಹಾಕಿದ್ರೆ ಮತ್ತೆ ಇದೆಲ್ಲ ಪ್ರಾಬ್ಲಮ್ಸ್ ಬರುವುದಿಲ್ಲ. ಆದ್ರೆ ನಾನು ಮೊದಲೇ ಹೇಳಿದ ಹಾಗೆ ಇದನ್ನು ನಾವು ನಮ್ಮ ಹಕ್ಕು, ಪ್ರತಿಯೊಂದು ನಾವು ಫ್ರೀ ತಗೊಳ್ಳೋದು ನಮ್ಮ ಹಕ್ಕು ಅಂತೇಳಿ ನಮ್ಗೆ ಒಂದು ಮನೋಭಾವ ಬೆಳೆದು ಬಿಟ್ಟಿದೆ ನಮ್ಮಲ್ಲಿ ಪ್ರತಿಯೊಂದುವೆ ನಮ್ಗೆ ಫ್ರೀ ಸಿಕ್ಬೇಕು ಅಂತ ಹೇಳಿ ಒಂದು. ನಾನು ಇದನ್ನು ಒಪ್ತಾ ಇಲ್ಲ. ನಾನೊಬ್ಬ ವಿದ್ಯಾರ್ಥಿಯಾಗಿ ಇವತ್ತು ನಾನು ಈಗಲೂ ಕೂಡ ನಾನು ಬಸ್ಸಲ್ಲಿ ಹೋಗಿ ಶಾಲೆ ಕಾಲೇಜಿಗೆ ಹೋಗುವ, ನಾನು ಗಾಡಿಯಲ್ಲಿ ಹೋಗ್ತಾ ಇಲ್ಲ. ನನಗೆ ಕಾಣುವ ಪ್ರಕಾರ ನಾನು ಬಸ್ಸಲ್ಲಿ ಹೋಗುವ ಮಕ್ಕಳ ಅವಸ್ಥೆ, ಅವರ ಎಕನಾಮಿಕಲ್ ಕಂಡೀಷನ್ ಒಂದು ವೇಳೆ ನಾವು ಅವಲೋಕಿಸಿದ್ರೆ ಅದು ಅಂತಹ ಮಕ್ಕಳಿಗೆ ಆಗಿ ಅಂತಹ ಮಕ್ಕಳನ್ನ ಮಾತ್ರ ಹುಡುಕ್ಬೇಕು ಅನ್ನೋದು. ಬಸ್ಸಲ್ಲಿ ಅಂತಹದ್ದೇ ಮಕ್ಕಳು ಹೋಗುದು, ಬಸ್ಸಲ್ಲಿ ಜನರಲ್ ಎಲ್ಲ ಮಕ್ಕಳು ಹೋಗುದಿಲ್ಲ. ಆ ವಿಷಯ ಬಗ್ಗೆ ಇನ್ನಷ್ಟು ಮಾತಾಡೋಣ, ವಿಸ್ತೃತವಾಗಿ ಮಾತಾಡೋಣ. ಅದಕ್ಕಿಂತ ಮೊದಲು ಸಣ್ಣ ವಿರಾಮ. ಸೊ ವೀಕ್ಷಕರೇ, ನಾವು ಮಾತಾಡ್ತಾ ಇದ್ದೇವೆ ಪಾಸ್ ಆಗದ ಶಿಕ್ಷಣ. ಹೌದು, ಇಲ್ಲಿ ಪಾಸ್ ಆಗದಂದ್ರೆ ಶಿಕ್ಷಣ ವ್ಯವಸ್ಥೆಯೇ ಪಾಸ್ ಆಗ್ತಾ ಇಲ್ಲ ಅಂತ ಕೂಡ ನಾವು ಇದನ್ನು ಪ್ರತಿಪಾದಿಸಬಹುದು. ಮತ್ತು ಇಲ್ಲಿ ಬಸ್ ಪಾಸ್ ಸಿಗದೇ ಇರುವ ಒದಗಿಸದೇ ಇರುವ ಶಿಕ್ಷಣ ವ್ಯವಸ್ಥೆ ಅಂತ ಕೂಡ ಹೇಳ್ಬೋದು. ತಲಾ ಇಸ್ಮಾಯಿಲ್ ರವರು ಹೇಳ್ತಾ ಇದ್ರು, ಅಂದರೆ ನಾವು ಅಂದರೆ ನಮ್ಮ ಅತಿಥಿಗಳು ಅಥವಾ ನಮ್ಮ ಪ್ರತಿಪಾದನೆಯನ್ನು ಒಪ್ಪೋದಿಲ್ಲ ಅಂತಂದರೆ ಎಲ್ಲರಿಗೂ ಸಮಾನವಾಗಿ ಬಸ್ ಪಾಸ್ ಕೊಡಬೇಕು ಅನ್ನುವಂಥ ವಿಷಯನ ನೀವು ಒಪ್ಪೋದಿಲ್ಲ ಅಂತ. ಬಟ್ ನಾವು ಹೇಳ್ತಾ ಇದ್ದೇವೆ, ನಿಮಗೆ ಈಗಾಗಲೇ ರಿಯಾಯಿತಿ ದರದಲ್ಲಿ ಬಸ್ ಪಾಸ್ ಕೊಡ್ತಾ ಇದ್ದಾರೆ. ಆ ರಿಯಾಯಿತಿ ದರವನ್ನು ಉಪಯೋಗಿಸ್ಕೊಂಡ್ರೆ ಸಾಕಾಗುದಿಲ್ವ ನಿಮಗೆ? ಮತ್ತೆ ಯಾಕೆ ಉಚಿತ ಅಂತ ಕೇಳ್ತಾ ಇದ್ದೀರಿ ಅಂತ? ಅಲ್ಲ, ಈಗ ನೋಡಿ, ಒಂದು ಸ್ಕೀಮ್ ಇರ್ತದೆ, ಒಂದು ಬೇಸಿಕ್ ಸ್ಕೀಮ್ ಇರ್ತದೆ. ಆ ಸ್ಕೀಮ್ ಇಂಟ್ರೊಡ್ಯೂಸ್ ಮಾಡುವಾಗ ಅದರ ಹಿಂದೆ ಒಂದು, ಫಾರ್ ಎಕ್ಸಾಂಪಲ್ ನಾವು ಇನ್ಸೆಂಟಿವ್ ಆಗಿ ನೋಡ್ಬೋದು, ವಿದ್ಯಾರ್ಥಿ ಸಮುದಾಯವನ್ನು ಅದರಲ್ಲಿ ಬೇರೆ ಬೇರೆ ಮಾಡದೆ ವಿದ್ಯಾರ್ಥಿ ಸಮುದಾಯವನ್ನು ಎಲ್ಲ ಒಂದಾಗಿ ಕನ್ಸಿಡರ್ ಮಾಡಿದ್ರೆ, ಯಾಕಂದ್ರೆ ಅವರ ನೆಕ್ಸ್ಟ್ ಬರುವಂತ ಫ್ಯೂಚರ್ಲಿ ಅವರು ದೇಶಕ್ಕಾಗಿ ದುಡಿಬೇಕು, ರಾಜ್ಯಕ್ಕಾಗಿ ದುಡಿಬೇಕಾಗಿದ್ರೆ ಅವರಿಗೆ ಅವರ ಶಿಕ್ಷಣ ಕಂಪ್ಲೀಟ್ ಫ್ರೀ ಮಾಡಬೇಕು. ಫ್ರೀಯಲ್ಲಿ ಇದು ಕೂಡ ಇನ್ಕ್ಲೂಡ್ ಮಾಡಬೇಕು. ಯಾವುದು ಫ್ರೀ ರೈಟ್ ಟು ಫ್ರೀ ಎಜುಕೇಶನ್ ನಮ್ಮ ಹಕ್ಕು ಎನ್ನುವಾಗ ಇದು ಕೂಡ ಇಂಟ್ರೊಡ್ಯೂಸ್ ಮಾಡಬೇಕು. ಈಗ ನೋಡಿ, ಒಂದು ಮಗುವಿಗೆ ನಾನು ಇವತ್ತು ಇಬ್ಬರ ಹತ್ರ ನಾನು ಕೇಳಿದಾಗ ಅವರು ಹೇಳ್ತಾ ಇದ್ರು, ಅವರ ಮಕ್ಕಳಿಗೆ ಅವರು ಶಾಲೆ ಕಳಿಸುವಾಗ ಒಂದು ಮಗುವಿಗೆ ಒಂದು ತಿಂಗಳಿಗೆ ಶಾಲೆ ಬಸ್ಸಲ್ಲಿ ಕಳಿಸಿದ್ರೆ 1,100 ರೂಪಾಯಿ ಖರ್ಚಾಗ್ತದೆ. ಕಡಿಮೆ ಅಂದ್ರೆ 10,000ಕ್ಕಿಂತಲೂ ಹೆಚ್ಚು ಖರ್ಚಾಗ್ತದೆ. ಆಗ ಒಂದು ಮಗುವಿಗೆ ಶಾಲೆಗೆ 20,000 ರೂಪಾಯಿ ಫೀಸ್ ಇದ್ರೆ ಆ ಮಗುವಿಗೆ 10,000 ರೂಪಾಯಿ ಶಾಲೆಗೆ ಅಂತ ಹೇಳುವಾಗ 3,000 ರೂಪಾಯಿ ಬಸ್ಸಿಗೆ, 10,000 ರೂಪಾಯಿ ಬಸ್ಸಿಗೂ 20,000 ರೂಪಾಯಿ ಶಾಲೆಗೂ ಆಗ್ತದೆ. ಸೊ ಮೋರ್ ದೆನ್ ಹಾಫ್ ಅವನು ಮಗು ಇದಕ್ಕೆ ಕೊಡಬೇಕಾಗ್ತದೆ. ಸೊ ಹಾಗೆ ನೋಡಿದರೆ ಮಕ್ಕಳಿಗೆ ಸಿಕ್ಕಾಪಟ್ಟೆ ಖರ್ಚಾಗ್ತದೆ. ಈಗ ಏನು ಸರ್ಕಾರಿ ಬಸ್, ಇಲ್ಲಿರುವಂಥ ಪ್ರೈವೇಟ್ ಬಸ್ ಸಮಸ್ಯೆ ಇದೆ. ಪ್ರೈವೇಟ್ ಬಸ್ ದೊಡ್ಡ ಸಮಸ್ಯೆ. ಯಾಕಂತ ಹೇಳಿದರೆ ಪ್ರೈವೇಟ್ ಬಸ್ ಅವರು ಯಾವಾಗ ಬೇಕಾದರೂ ಅವರು ಬಂದ್ ಮಾಡಿಬಿಡ್ತಾರೆ, ಏನು ಬೇಕಾದ್ರೂ ಮಾಡ್ತಾರೆ. ಪರೀಕ್ಷೆ ಇದ್ರೂ ಕೂಡ ಅವರು ಕೇರ್ ಮಾಡೋದಿಲ್ಲ. ಮಕ್ಕಳಿಗೆಲ್ಲ 8 ರೂಪಾಯಿಗೆ ಹಣ ತೆಗಿತಾರೆ. 4 ರೂಪಾಯಿ ಮಾಡಬೇಕಂತ ಸರ್ಕಾರ, ಇದು ನಮ್ಮ DC ಅವರು ಆರ್ಡರ್ ಮಾಡಿದ್ರು ಕೂಡ ಅವರು ಈಗಲೂ ಕೂಡ 8 ರೂಪಾಯಿ ಮಕ್ಕಳಿಂದ ತೆಗಿತಾ ಇದ್ದಾರೆ. ಏನಂತ ಹೇಳಿದ್ರೆ, ನಿಮ್ಗೆ 5 ಗಂಟೆ ಆಗಿದೆ, ಇನ್ನು ಶಾಲೆಗೆ ನೀವು ಯಾವ ಶಾಲೆಯಿಂದ ಬರ್ತಾ ಇದ್ದೀರಿ ಏನು ಅಂತೆಲ್ಲ ಇದು ಕೇಳ್ತಾರೆ. ಮತ್ತೆ ಕೆಲವು ಕಡೆಗೆಲ್ಲ ID ಕಾರ್ಡ್ ತೋರಿಸಿದ್ರೆ ಅದು ಕೂಡ ತೆಗೆದಿಲ್ಲ. ಮಕ್ಕಳು ಸ್ಪೆಷಲ್ ಇದಕ್ಕೆ ಕ್ಲಾಸಿಗೆಲ್ಲ ಹೋಗುವಾಗ ಅವರ ID ಕಾರ್ಡ್ ತೋರಿಸಿದ್ರೆ, ಮೊನ್ನೆ ಇಲ್ಲಿ ಕೊಟ್ಟಾರದಲ್ಲಿ 30 ಮಕ್ಕಳನ್ನು ಹೊರಗೆ ಹಾಕಿದ್ದಾರೆ ID ಕಾರ್ಡ್ ಕೊಡೋದಿಲ್ಲ ಅಂತ ಹೇಳಿ. ಸೊ ಇಂಥದ್ದೆಲ್ಲ ಕೆಲವೊಂದೆಲ್ಲ ಇನ್ಸಿಡೆಂಟ್ ಆಗ್ತಾ ಇದೆ. ಇದಕ್ಕೆಲ್ಲ ನಮ್ಮ ಪರಿಹಾರವಾಗಿ ನಾವು ಕಾಣಬೇಕಾದ್ರೆ, ನಮ್ಮ ಎನ್ ಪ್ರಕಾಶ್ ಅವರು DC ಆಗಿದ್ದಾಗ ಅವರೊಂದು ಡಿಸಿಷನ್ ತೆಗೆದಿದ್ರು. SIO ನಮ್ಮ ಸಂಸ್ಥೆ ನಾವು ಪ್ರತಿಭಟನೆ ಮಾಡಿ ಅವರಿಗೊಂದು ಮನವಿಯನ್ನು ಕೊಟ್ಟಿದ್ದೆವು. ಮಕ್ಕಳಿಗೆ ಬಸ್ ಪಾಸ್ 5 ರೂಪಾಯಿ ಅಲ್ಲ, ಕೇರಳ ಮಾದರಿ 1 ರೂಪಾಯಿ ಮಾಡಿ ಅಂತ ನಾವೊಂದು ಮನವಿ ಕೊಟ್ಟಿದ್ದೇವೆ ಅವ್ರ ಹತ್ರ ಆ ಕಾಲದಲ್ಲಿ. ಆಗ ಅವರು ಅದಕ್ಕೆ ತಕ್ಷಣ ಸ್ಪಂದಿಸಿದ್ದಾರೆ. ಎನ್ ಪ್ರಕಾಶ್ ಅವರು ಸ್ಪಂದಿಸಿ
ಅಟ್ಲೀಸ್ಟ್ 5 ರೂಪಾಯಿ ಇದ್ದದನ್ನು 3 ರೂಪಾಯಿಗೆ ಇದು ಮಾಡಿದ್ರು. ಈಗ ಮತ್ತೆ 5 ರೂಪಾಯಿ ಆಗಿದೆ ಪ್ರೈವೇಟ್ ಬಸ್ಸಲ್ಲಿ ಒಂದು ಸೆಕ್ಯೂರಿಟಿ ಇಲ್ಲ. ಮಕ್ಕಳಿಗೆ, ಹೆಣ್ಣು ಮಕ್ಕಳಿಗೆ ತುಂಬಾ ಅವ್ರು ಇನ್ಸೆಕ್ಯೂರ್ ಫೀಲ್ ಮಾಡ್ತಾರೆ. ಅದಕ್ಕಾಗಿ ಅವರು ಶಾಲೆ ಬಸ್ಗಳಲ್ಲಿ ಹೋಗುದು. ಶಾಲೆ ಬಸ್ಗಳಂದ್ರೆ ತುಂಬಾ ದುಬಾರಿ. ಸೊ ಎಜುಕೇಶನ್ ತುಂಬಾ ದುಬಾರಿ ಆಗಿದೆ. ಆಲ್ರೆಡಿ ಎಜುಕೇಶನ್ ದುಬಾರಿ ಆಗಿದೆ ಅಂತ ಹೇಳಿ ಅಲ್ಲಿಗೆಲ್ಲ ಹಣ ಕೊಡ್ತೀರಿ, ಇಲ್ಲಿಗೂ ಕೊಡಿ ಅಂತ ಹೇಳಿದ್ರೆ ಇದು ಮೊದಲು ನೀವು ಮಾಡ್ತೀರಾ ಅಂತ ನೀವು ಪ್ರಾಮಿಸ್ ಮಾಡಿದಿರಲ್ಲ. ನೀವು ಸರ್ಕಾರ ಆಗಿ ನಿಮಗೆ ಮಾಡಲಿಕ್ಕೆ ಶಕ್ತಿ ಇದೆ. ಇದು ಇಲ್ಲಿ ಯಾರು ಎಜುಕೇಶನ್ ಹೆಸರಲ್ಲಿ ದರೋಡೆ ಮಾಡ್ತಾ ಇದ್ದಾರೆ ಅವರನ್ನು ಕಂಟ್ರೋಲ್ ಮಾಡುವ ಶಕ್ತಿ ನಿಮಗೂ ಇದೆ. ಅದೇ ರೀತಿ ಮಕ್ಕಳಿಗೆ ಇಲ್ಲಿ ಏನು ನೀವು ಪ್ರಾಮಿಸ್ ಮಾಡಿದಿರಲ್ಲ, ನೀವು ಪ್ರಾಮಿಸ್ ಮಾಡಿದ ಕೇಳ್ತಾ ಇಲ್ಲಲ್ಲ. ಅದು ನನ್ನ ಪ್ರಶ್ನೆ. ಅದು ಅವರು ಪ್ರಾಮಿಸ್ ಮಾಡಿದ್ದಾರೆ, ಆದ್ರೆ ಈಗ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಅದು ಆರ್ಥಿಕ ಹೊರೆ ಅನ್ನುತ್ತೆ. ಪ್ರಾಮಿಸ್ ಅಂದ್ರೆ ಒಂದ್ ವೇಳೆ ಪ್ರಾಮಿಸ್ ಮಾಡದಿದ್ರೆ ಕೊಡುವ ಅವಶ್ಯಕತೆ ಇರ್ಲಿಲ್ವೋ? ಅಂದ್ರೆ ಒಂದ್ ವೇಳೆ ಹೇಳದೇ ಇದ್ದರೆ ಅಂದ್ರೆ ಅವರು ಜಾಣತನವನ್ನು ತೋರಿಸ್ಕೊಳ್ಬೇಕಿತ್ತು, ನಾವೀಗ ಕೊಡೋದಿಲ್ಲ ಅಂತ. ಆದ್ರೆ ಹೇಳಿ ತಪ್ಪು ಮಾಡಿದ್ದಾರೆ ಅಂತ ಹೇಳೋದು. ಬಜೆಟ್ ಸ್ಯಾಂಕ್ಷನ್ ಮಾಡಿದಾಗ ಸಿದ್ದರಾಮಯ್ಯ ಸರ್ಕಾರ ಬಜೆಟ್ ಸ್ಯಾಂಕ್ಷನ್ ಮಾಡಿದಾಗ ಅವರು ಪ್ಲಾನ್ ಮಾಡಿ ಇಷ್ಟು ಹಣ ಇದೆ, ಅದರಲ್ಲಿ ಇಷ್ಟು ಹಣ ಇದಕ್ಕೆ ಹೋಗ್ತದೆ. ಈಗ ಅನ್ನ ಭಾಗ್ಯ ಯೋಜನೆ ಮಾಡಿದ್ರು, ಅದೇ ರೀತಿ ಬೇರೆ ಬೇರೆ ಯೋಜನೆ ಮಾಡಿದ್ರು, ಪಾಪ್ಯುಲರ್ ಸ್ಕೀಮ್, ಅದಕ್ಕೆಲ್ಲ ಹಣ ಸ್ಯಾಂಕ್ಷನ್ ಮಾಡಿರುವುದು. ಆಗ ಕಳೆದ ಬಜೆಟ್ ಅಲ್ಲಿ 18-19 ಬಜೆಟ್ ಅಲ್ಲಿ ಅವರು ಹಣ ಸ್ಯಾಂಕ್ಷನ್ ಮಾಡಿರುವುದು. ಹಾಗೆ ಸುಮ್ಮನೆ ಹೀಗೆ ಹೇಳುದಿಲ್ಲ, ಅವರು ಅನೌನ್ಸ್ ಮಾಡುದಿಲ್ಲ. ಆಗ ಹಣ ಇದ್ರೆ ಅವ್ರು ಮಾಡ್ತಾರೆ. ಸೊ ಇವರು ಕಂಟಿನ್ಯೂ ಮಾಡ್ತೇನೆ ಅಂತ ಹೇಳಿ ಇದು ಕಂಟಿನ್ಯೂ ಮಾಡ್ತೇನೆ ಅಂತ ಹೇಳಿ ಖಾಲಿ ಹೇಳುದು ಮಾತ್ರ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಅವರು ಮಕ್ಕಳಿಗೇನು ಉಚಿತವಾಗಿ ಏನು ಕೊಡ್ತಾ ಇಲ್ಲ. ಸೊ ಈಗಾಗಲೇ ತುಂಬ ಮಕ್ಕಳಿಗೆ ತುಂಬ ಹರಾಸ್ಮೆಂಟ್ ಆಗ್ತಾ ಇದೆ. ಇದು ಸ್ಪೆಷಲಿ ನಮ್ಮ ಈ ಮಂಗಳೂರು ಕಡೆಯಲ್ಲಿರುವಂಥ ಈ ಸರ್ಕಾರಿ ಬಸ್ಗಳು ತುಂಬ ಹೆಕ್ಟಿಕ್. ಯಾಕಂತ ಹೇಳಿದ್ರೆ ಅವರು ಮಕ್ಕಳಿಗೆ ಸ್ವಲ್ಪನೂ ಗೌರವ ಕೊಡೋದಿಲ್ಲ. ಕಾಲೇಜ್ಗಳೆಲ್ಲ ತುಂಬ ಸ್ಪೀಡಾಗಿ ಹೋಗೋದು. ಮಕ್ಕಳು ಯಾವುದು ಈ ಕಿಟಕಿಗೆ ತಲೆ ಹಾಕಿ ಹೊರಗೆ ಹಾಕಿ ಎಲ್ಲ ಇರುವಂಥದ್ದು. ತುಂಬ ಲೋಡ್, ಈಗ ಎಷ್ಟು ಲೋಡ್ ಇರ್ತದೆ ಅಂತ ಹೇಳಿದ್ರೆ ತುಂಬ ಲೋಡ್ ಇರ್ತದೆ ಬಸ್. ಸೊ ಆ ರೀತಿ ಒಂದು ಬಸ್ಸಲ್ಲೆಲ್ಲ ಹೋಗುವಾಗ ತುಂಬಾ ಇನ್ಸೆಕ್ಯೂರ್ ಫೀಲ್ ಆಗ್ತದೆ. ಈಗ ಹೆಣ್ಣು ಮಕ್ಕಳಿಗಂತೂ ತುಂಬಾ ಇನ್ಸೆಕ್ಯೂರ್. ಅದಕ್ಕಾಗಿ ಮಕ್ಕಳನ್ನು ಎತ್ತವರು ಏನ್ ಮಾಡ್ತಾರೆ, ಪ್ರೈವೇಟ್ ಶಾಲೆಗೆ ಇರುವಂತಹ ಪ್ರೈವೇಟ್ ಬಸ್ಸಲ್ಲಿ ಮಕ್ಕಳನ್ನು ಕಳಿಸ್ತಾರೆ, ಅದಕ್ಕೆ ಹೆಚ್ಚು ಹಣ ಕೊಡ್ತಾರೆ, ಅದು ಕೂಡ ಹೊರೆ ಆಗ್ತದೆ. ಇದು ನೀವು ಅದಕ್ಕೆ ನಾನು ಹೇಳ್ತಾ ಇದ್ದೇನೆ, ಫ್ರೀ ಪಾಸ್ ಕೊಟ್ರೆ ಒಂದು ಹೊರೆ ಅಟ್ಲೀಸ್ಟ್ ಕಡಿಮೆ ಆಗ್ತದೆ. ಇನ್ಸೆಂಟಿವ್ ಇರಬಹುದು, ಇದು ಕಡಿಮೆ ಮಾಡ್ಬೋದಲ್ಲ. ಮತ್ತೆ ಅದನ್ನೇಕೆ ನಾವು ಬೇಡ ಎನ್ಬೇಕು? ಮತ್ತೆ ಅದರಲ್ಲಿ ನೀವು BPL ಬೇರೆ ಮಾಡಿ, ಅದು ಬೇರೆ ಮಾಡಿ, ಇದು ಬೇರೆ ಮಾಡಿ ಅಂತ ಹೇಳಿ ಮಕ್ಕಳು ಅಂತ ಹೇಳುವಾಗ ಮಕ್ಕಳು ಅವ್ರಿಗೆ ಎಲ್ಲರಿಗೂ ಹಣ ಇರೋದು ಸ್ವಲ್ಪನೇ. ಈಗ ನನಗೆ ಗೊತ್ತಿದೆ BPL ಕಾರ್ಡ್ ಮಕ್ಕಳು ಕೇವಲ ಮಕ್ಕಳಲ್ಲ, ಅವರ ಪೋಷಕರು ಇರ್ತಾರೆ. ಅದು ಪೋಷಕರ ಮೇಲೆ ಡಿಪೆಂಡ್ ಆಗಿರ್ತಾರೆ. ಪೋಷಕರು ಯಾವ ಸ್ಥಿತಿಯಲ್ಲಿ ಇರ್ತಾರೆ, ಅವರ ಪೋಷಕರ ಆರ್ಥಿಕ ಸ್ಥಿತಿ ಅನ್ನುವಾಗ, ಫಾರ್ ಎಕ್ಸಾಂಪಲ್ ಈಗ ಪೋಷಕರ ಒಂದು ಕರೆ ಇದೆ. ಹಲೋ, ರಾಜೇಶ್ ಅಂತ ಅವರು ಕರೆ ಮಾಡಿದ್ದಾರೆ. ರಾಜೇಶ್ ಅವರೇ ನಮಸ್ಕಾರ. ನಮಸ್ಕಾರ, ರಾಜೇಶ್ ಅಂತ. ಹೇಳಿ. ಅತಿಥಿ ಅವರು ನಮಸ್ಕಾರ. ಉಚಿತ ಬಸ್ ಪಾಸಿನ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀರಿ. ಹೌದೌದು ಹೇಳಿ. ಆದ್ರೆ ನಾನು ಹೇಳುತ್ತೇನೆ ಅಂತ ಹೇಳಿದ್ರೆ, ಸರ್ಕಾರದಿಂದ ಈವರೆಗೆ ಏನೆಲ್ಲ ಭಾಗ್ಯಗಳು, ಅದು ಅನ್ನ ಭಾಗ್ಯದ ನಿನ್ನೆ APMC 2ರಲ್ಲಿ ಪಬ್ಲಿಕ್ ಟಿಕಲ್ಲಿ 1000 ಕ್ವಿಂಟಲ್ ಹಾಕಿ ಸೋರಿಯೋದು ಅಂತೇ ಭಾಗ್ಯ. ಅದು ಸೋರಿ ಹೋಗಿ ಕಡೆಗೆ ಉಳಿದದ್ದು ಮಾತ್ರ ಸಿಗೋದು ಜನರಿಗೆ. ಅದು ಹೇಗೂ ಆಯ್ತು. ಮತ್ತೆ ಮಕ್ಕಳು ಕೂಡ ಹೇಳ್ತೇವೆ, ಅದು ಹಕ್ಕಂತ ಹೇಳ್ಬಾರ್ದು. ಸರ್ಕಾರ ಮಕ್ಕಳ ಏಳಿಗೆಗೆ ಯಾರು ತೆರಿಗೆ ಕಟ್ತಾರೆ ಅವರ ಮಕ್ಕಳಿಗೆ ಪ್ರತಿಯೊಬ್ಬರಿಗೆ ಅದರಿಂದ ಪ್ರಯೋಜನ ಆಗಲಿ ಎಂಬ ಭಾವನೆಯಲ್ಲಿ ಕೊಡೋದು. ಇನ್ನೊಂದು ವಿಚಾರ ಅಂತ ಹೇಳಿದ್ರೆ, ಹೇಳಿ, ಶ್ರೀಮಂತರ ಮಕ್ಕಳು, ಸಚಿವರ ಮಕ್ಕಳು, ಮಿನಿಸ್ಟರ್ಗಳ ಮಕ್ಕಳು ಅವ್ರು ಯಾವುದೇ ಬಸ್ಸಲ್ಲಿ ಹೋಗುದಿಲ್ಲ. ಅವ್ರ ಹತ್ರ ಕಾರ್ ಇರ್ತದೆ, ಬೈಕ್ ಇರ್ತದೆ, ಡ್ರೈವರ್ ಇರ್ತಾರೆ, ಅವ್ರು ಡ್ರಾಪ್ ಮಾಡ್ತಾರೆ, 2 ವೀಲರ್ ಎಲ್ಲ ಇರ್ತದೆ. ಆದ್ರೆ ಕಡು ಬಡವ, ನಾನು ಹೇಳಿದ್ರೆ ನೋಡ್ಬೇಕು, ಕಡು ಬಡವನಿಗೆ ಅವನಿಗೆ ಶಕ್ತಿ ಇಲ್ಲ, ವಿದ್ಯೆಗೆ ಶಾಲೆ ಕಲಿಸುವ ಶಕ್ತಿ ಇಲ್ಲ, ಅವನಿಗೆ ಅನ್ನಕ್ಕೆ ಗತಿಲ್ಲ, ಅಂತವರಿಗೆ ಉಚಿತ ಬಸ್ ಕೊಡ್ಬೇಕು. ಯಾರಿಗೆ ಶಕ್ತಿ ಉಂಟು, ಸ್ವಲ್ಪ ಹಣದ ವ್ಯವಸ್ಥೆ ಉಂಟು, ಅವನಿಗೆ ಕನ್ಸೆಷನ್ ರೇಟಲ್ಲಿ ಕೊಡ್ಲಿ, ವಿದ್ಯೆಗೆ ಹೋಗುದು. ಮತ್ತೆ ಇನ್ನೊಂದು, ಮಕ್ಕಳು ಕೂಡ ಅದು ನಮ್ಮ ಹಕ್ಕಂತ ಹೇಳ್ಬೋದು. ದೇಶಕ್ಕಾಗಿ ಅಲ್ಲ, ಅವರು ನಾಳೆ ವಿದ್ಯೆಗಾಗಿ ಸುರಕ್ಷೆ ಉದ್ಧಾರ ಮಾಡೋದು ಅವರ ಮನೆಯನ್ನು, ಮತ್ತೆ ಅವರ ಊರು ಗ್ರಾಮ ಅದು ಆಮೇಲೆ. ಆದ್ರೆ ಅವ್ರ ಮನೋಭಾವನೆ ಏನಿರ್ಬೇಕು, ಉದಾರ ಮನೋಭಾವನೆ ಇರ್ಬೇಕು. ದೇಶಕ್ಕಾಗಿಯೇ ನಾನು ಈ ವಿದ್ಯೆ ಕಲಿಯೋದು, ಅವ್ರ ಸಂಸಾರವನ್ನು ಸಾಕ್ಲಿ, ಅದ್ರಲ್ಲಿ ಬೇಸರ. ಓಕೆ ಸರ್, ರಾಜೇಶ್ ಅವರು ಧನ್ಯವಾದ ನಿಮಗೆ. ನಾವು ಮಾತಾಡ್ತೀವಿ. ಅವ್ರು ಇವರು ಕೂಡ ಹೇಳ್ತಿದ್ರು, ಅಂದರೆ ನಮಗೆ ಅದು ಶಿಕ್ಷಣದ ಭಾಗವಾಗಿ ಅದನ್ನು ತೆಗೆದುಕೊಡಿ ಅಂತ. ಅಂದರೆ ಎಲ್ಲರೂ ಹೇಳ್ತಾ ಇರೋದು, ಅಂದರೆ ಈ ಪಾಸ್ ಕೊಡೋ ವಿಷಯದಲ್ಲಿ 2 ಭಾಗ ಆಗಲೇಬೇಕು. ಅಂದರೆ ಒಂದು, ಅದರ ಅವಶ್ಯಕತೆ, ನೀವು ಯಾರಿಗೆ ಅವಶ್ಯಕತೆ ಇದೆ ಅವರಿಗೆ ಮಾತ್ರ ತಲುಪಬೇಕು ಅಂತ. ಎಲ್ಲರಿಗೂ ಸಾರಾ ಸರಕಿದ್ರೆ ಅದರ ದುರುಪಯೋಗ ಹೆಚ್ಚಾಗ್ತದೆ. ಮತ್ತು KSRTC ಅವರು ಹೇಳುವಾಗೆ ನಮಗೆ ನಷ್ಟ ಆಗ್ತದೆ ಅಂಥದ್ದು ಕೂಡ ಅಲ್ಲಿ ಪ್ರತಿಪಾದನೆ ಆಗ್ತದೆ. ಸೊ ಓಕೆ, ಜಾಸ್ತಿ ಜನ ಬಸ್ಸಿನಲ್ಲಿ ಹೋಗುವವರು ಅವರು ಹೇಳಿದಾಗೆ ತುಂಬಾ ಇಲ್ಲಿ ರಿಚ್ ಇದ್ದವರು ದೇವ್ರ ಓನ್ ವೆಹಿಕಲ್ಸ್ ಎಲ್ಲ. ಹಾಗಾಗಿ ಒಂದು ಪರ್ಸೆಂಟೇಜ್ ಇರ್ಬೋದು, ಅದನ್ನು ಕನ್ಸಿಡರ್ ಮಾಡದೆ ಎಜುಕೇಶನ್ಗೆ ಸಪೋರ್ಟ್ ಆಗಿ ಮಾಡೋದು ಒಳ್ಳೆಯದು. ಈಗ ನನ್ನ ಕೆಲವು ಗೆಳೆಯರು ಹೇಳ್ತಾರೆ, ನನ್ನ ಬಳಿ ಬೈಕ್ ಇದೆ,
ಆದರೆ ಅದಕ್ಕಾಗಿ ಪೆಟ್ರೋಲ್ಗೆ ಹಣ ಇಲ್ಲ, ಅದಕ್ಕಾಗಿ ನಾನು ಬಸ್ಸಲ್ಲಿ ಬರ್ತೇನೆ ಅಂತ ಅಂತಹ ಮಕ್ಕಳು ಇರ್ತಾರೆ. ಎಷ್ಟು ದೊಡ್ಡ ದೊಡ್ಡ ಶ್ರೀಮಂತರ ಮಕ್ಕಳಿಗೂ ಕೂಡ ಕೆಲವು ಕಡೆಗಳಲ್ಲಿ ಪಾಕೆಟ್ ಮನಿ ಮಾತ್ರ ಕೊಡುವುದು. ಯಾಕಂದ್ರೆ ಅಂತಹ ಮಕ್ಕಳಿಗೆ ಅದು ಖರ್ಚಿಗೆ ಹಣ ಕೊಟ್ಟರೆ ಹೆಚ್ಚು ಖರ್ಚು ಮಾಡ್ತಾರೆ, ದುಂದು ವೆಚ್ಚ ಮಾಡ್ತಾರೆ ಅಂತ ಕೆಲವು ತಂದೆಯವರು ಇರ್ತಾರೆ. ಸೊ ಅದಕ್ಕಾಗಿ ಸ್ಟೂಡೆಂಟ್ ಕಮ್ಯುನಿಟಿಯನ್ನು ಆಸ್ ಎ ಹೋಲ್ ಒಂದಾಗಿ ನೋಡಿ ಅವರ ಒಂದು ಕನ್ಸಿಡರೇಷನ್ ಮಾಡಬೇಕು. ಸೊ ಅದಕ್ಕಾಗಿ ಈಗ ಸರ್ಕಾರ ಒಂದು ಪ್ರಾಮಿಸ್ ಮಾಡಿದೆ, ಅವರ ಭಾವನೆಗಳೊಂದಿಗೆ ಆಟ ಆಡ್ತಾ ಇದೆ. ಈಗ ಒಂದು ವೇಳೆ ಯಡಿಯೂರಪ್ಪ ಅವರು ಒಂದು ಶಾಲು ಈಗ ಏನು ಹಸಿರು ಶಾಲು ಹಾಕಿ ನಾನು ರೈತರ ಪರವಾಗಿ ನಿಂತಿದ್ದೇನೆ ಅಂತ ಹೇಳಿದಾಗ, ಅಥವಾ ಮೈಸೂರು ಕಡೆಯಲ್ಲಿ JDS ಪಕ್ಷ ಗೆದ್ದು ಬಂದ ನಂತರ ಈಗ ನಾವು ಅಲ್ಲಿಯ ಜನರು ಹೆಚ್ಚಿನ ರೈತರಿದ್ದಾರೆ ಅಂತ ಹೇಳಿ ಅವರು 2 ಲಕ್ಷ ಅವರದೇನು ಇದು ಮಾಡಿದ್ದಾರೆ. ಅದೇ ರೀತಿ ಒಂದು ವೇಳೆ ಒಬ್ಬ ವಿದ್ಯಾರ್ಥಿ ಯಾರಾದ್ರೂ ಒಂದು MLA ಆಗ್ತಾ ಇದ್ರೆ, ಒಂದು ವೇಳೆ ಒಬ್ಬ ವಿದ್ಯಾರ್ಥಿ ಒಂದು ಏನಾದ್ರೂ ಒಂದು MLC ಆಗ್ತಾ ಇದ್ರೆ ಯಾರು ಇಲ್ಲ. ಈಗ MLA ಆಗಿರುವವರು ಅಥವಾ MLC ಆಗಿರುವವರು ಒಂದು ಕಾಲದಲ್ಲಿ ವಿದ್ಯಾರ್ಥಿ ಆಗಿರುವ ಆಗಲ್ಲ. ಈಗ ಏನಾಗ್ತಾ ಇದೆ ಅಂತ ಕೋಆಪರೇಟ್ ಇದರಿಂದ ಬರ್ತಾ ಇದೆ. ಈಗ ಸರ್ಕಾರ ಮಕ್ಕಳ ವಿದ್ಯಾರ್ಥಿಗಳ ಶಕ್ತಿಯನ್ನು ದಮನಿಸುವಂತಹ ಇದಕ್ಕೆ ಕೈ ಹಾಕ್ತಾ ಇದೆ. ಕೆಲವೊಂದು ರಾಜಕೀಯ ಪಕ್ಷಗಳ ವಿದ್ಯಾರ್ಥಿ ಸಂಘಟನೆಗಳಿದೆ ಹೊರತು ಇಲ್ಲಿ ಸಮಗ್ರವಾಗಿ ಬರುವಂತಹ ಇತರ ವಿದ್ಯಾರ್ಥಿ ಸಂಸ್ಥೆಗಳ ಇದು ಇಲ್ಲೇ ಇಲ್ಲ. ಅದೇ ರೀತಿ ಮಕ್ಕಳಿಂದ ಸ್ವಂತವಾಗಿ ಬರುವಂತಹ ವಿದ್ಯಾರ್ಥಿ ಅವರ ಚಿಂತನೆ, ಅವರ ಐಡಿಯಾಲಜಿಗೆ ಒಂದೇ ಒಂದು ಬೆಲೆ ಇಲ್ಲ. ಈಗ ಏನಾಗಿದೆ ಅಂತ ಹೇಳಿದ್ರೆ, ಲಿಂಗ್ಡೋ ಕಮಿಷನ್ ರಿಪೋರ್ಟ್ ಬಂದು ಸರ್ಕಾರ 2006ರಿಂದ ನೀವು ಅಟ್ಲೀಸ್ಟ್ ನೀವು ಎಲೆಕ್ಷನ್ ಮಾಡಬೇಕು ಅಂತ ಹೇಳಿದ್ರೆ ಸ್ಟೂಡೆಂಟ್ ಯೂನಿಯನ್ ಎಲೆಕ್ಷನ್ ಇಷ್ಟವರೆಗೆ ಮಾಡಲೇ ಇಲ್ಲ. ಕರ್ನಾಟಕದಲ್ಲಿ ಸ್ಟೂಡೆಂಟ್ ಯೂನಿಯನ್ ಎಲೆಕ್ಷನ್ ಬ್ಯಾನ್ ಆಗಿದೆ, ಇಡೀ ದೇಶದಾದ್ಯಂತ ಸ್ಟೂಡೆಂಟ್ ಯೂನಿಯನ್ ಎಲೆಕ್ಷನ್ ಅನ್ನು ಬ್ಯಾನ್ ಮಾಡಿದ್ದಾರೆ. ಅದಕ್ಕಾಗಿ ವಿದ್ಯಾರ್ಥಿ ಶಕ್ತಿ ಬರುವುದಿಲ್ಲಲ್ಲ. ಮತ್ತೆ ಇವರು ತೀರ್ಮಾನ ಮಾಡಿದ್ರೆ ಅವ್ರು ಮಾಡ್ಕೊಂಡು ಹೋಗ್ತಾರೆ, ಯಾರು ಕೇಳುವವರಿಲ್ಲ. ವಿದ್ಯಾರ್ಥಿಗಳ ಭಾವನೆಯಿಂದ ಆಟ ಆಡಿದ್ರೆ ಯಾರು ಅವರ ವಿರೋಧಿಸುವವರು, ಅವರ ವಿರುದ್ಧ ಮಾತಾಡುವವರು ಇಲ್ಲ. ಸೊ ಹಾಗಾಗಿ ಇದು ನಡೀತಾ ಇದೆ. ನಿಮ್ಮ ವಿಷಯ ಪ್ರಸ್ತಾವ ಬಂದಾಗ ನಾವು ಸುರೇಶ್ ಶೆಟ್ಟಿ ಅವರ ಹತ್ರ ಮಾತಾಡಬೇಕಾಗಿದೆ. ಯಾಕಂದ್ರೆ ಸುರೇಶ್ ಶೆಟ್ಟಿ ಅವರು ಕೂಡ ಒಂದು ಕಾಲದಲ್ಲಿ ವಿದ್ಯಾರ್ಥಿ ಸಂಘಟನೆ ರೂಪಿಸುವ ಪ್ರಯತ್ನ ಮಾಡ್ತಾ ಇದ್ರು. ಯಾಕೆ ಅಂತ ಪ್ರಯತ್ನ ಬಂದಿತ್ತು ಅಂತ ಹೇಳೋ ನಮಗೆ ಗೊತ್ತಿರುವಾಗ, ಅಂದ್ರೆ ವಿದ್ಯಾರ್ಥಿಗಳಿಗೆ ನೀವು ಏನು ಚುನಾವಣೆ ನಡೆಯೋದು, ಯೂನಿಯನ್ ಮಾಡೋದು, ಈ ಯೂನಿಯನ್ಗಳಾದಾಗ ವಿದ್ಯಾರ್ಥಿಗಳು ಕೇವಲ ಶೈಕ್ಷಣಿಕವಾಗಿ ಯೋಚನೆ ಮಾಡೋದಿಲ್ಲ. ನೀವೇ ಹೇಳಿದಾಗ ಯಾವುದೇ ವಿದ್ಯಾರ್ಥಿ ಸಂಘಟನೆ ಯಾವುದೋ ಒಂದು ರಾಜಕೀಯ ಶಕ್ತಿ ಪಕ್ಷದ ಕೈಗೊಂಬೆ ಆಗಿರ್ತದೆ, ಆ ರಾಜಕೀಯ ಪಕ್ಷಕ್ಕೆ ಅನುಕೂಲಕರವಾಗಿ ಕೆಲಸಗಳನ್ನು ಮಾಡಲಿಕ್ಕೆ ಹೋಗ್ತದೆ. ಸೊ ಅದು ಯೂನಿಯನ್ ಮಾಡಿದಾಗ ಅಥವಾ ಹೋರಾಟ ನಿಮ್ಮ ಚುನಾವಣೆ ಮಾಡಿದಾಗ ಅಥವಾ ನೀವು ಚುನಾವಣೆಗೆ ಆಸ್ಪದ ಕೊಟ್ಟಾಗ ಇಲ್ಲಿ ವಿದ್ಯಾರ್ಥಿಗಳು ಬೀದಿಗಿಳಿತಾರೆ, ಹೋರಾಟ ಮಾಡ್ತಾರೆ, ಕಲ್ಲೆಸಿತಾರೆ, ಬಂದ್ ಮಾಡ್ತಾರೆ. ಇಂಥದಕ್ಕೆಲ್ಲ ಅವಕಾಶ ಆಗ್ತದೆ. ಇದನ್ನ ತಡೆಯುವುದು ಕೂಡ ಪ್ರಮುಖ ಪಾತ್ರವಾಗಿರ್ತದೆ. ಅದಕ್ಕಾಗಿ ಅವರು ಮಾಡಿರೋ ಸಾಧ್ಯತೆ. ಸುರೇಶ್ ಅವರು ಏನ್ ಹೇಳ್ತೀರಿ? 70ರ ದಶಕದಲ್ಲಿ ಸಾಧಾರಣ 73 ಮೊದಲು ಯಾವುದಾದ್ರು ಸೋಷಿಯಲ್ ಇಶ್ಯೂಸ್ಗೆ ಸಹ ವಿದ್ಯಾರ್ಥಿಗಳು ಇಳಿತಿದ್ರು ಅಂದರೆ ಈಗಿನ ಅದನ್ನು ಇಮೇಜ್ ಮಾಡಲಿಕ್ಕೆ ಸಾಧ್ಯ. ಈಗಿನ ವಿದ್ಯಾರ್ಥಿಗಳಿಗೆ ಮತ್ತೆ ಅವರನ್ನು ಕಂಪೇರ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆ ಥರ ಇದ್ದಾಗ ಅವ್ರಿಗೆ ಪಾಪ ಗೈಡೆನ್ಸ್ ಇರಲಿಲ್ಲ. ಅವ್ರು ಏನು ಮಾಡ್ತಿದ್ರು, ಏನಾದರೂ ಹೋರಾಟ ಅಂತ ಹೇಳಿದ ಕೂಡಲೇ ಬಸ್ಸಿಗೆ ಕಲ್ಲು ಹೊಡಿಯೋದು, ಶಾಪಿಗೆ ಕಲ್ಲು ಹೊಡಿಯೋದು, ಅದನ್ನೇ ಮಾಡ್ತಿಲ್ಲ. ಅದಕ್ಕೆ ಬೇರೆ ವೇ ಇರಲಿಲ್ಲ. ಆ ಟೈಮ್ನಲ್ಲಿ ಆರ್ಗನೈಸ್ ಮಾಡಬೇಕು. 76 ಹತ್ರ ಬರುವಾಗ SK ದಾಸ್ DC ಅದರಲ್ಲಿ ಅವರು ತುಂಬ ಪ್ರಯತ್ನ ಮಾಡಿದ್ರು. ರಾಜು ಅಂತ SP ಅವರಿದ್ದರು. ಅವರು ನಾವೆಲ್ಲ ಸ್ಟೂಡೆಂಟ್ ಆರ್ಗನೈಸೇಷನ್ ಮಾಡ್ತಾ ಇದ್ವಿ. ನಮ್ಮದೇ ಫಾರ್ ಫ್ರೀ ಎಜುಕೇಷನ್ ಅಂತ ಒಂದು ಮಾಡ್ಕೊಂಡಿದ್ವಿ. ಅದರಲ್ಲಿ ತುಂಬ ಹೋರಾಟ ಮಾಡ್ತಾ ಇದ್ವಿ. ಆಗ ನಮ್ಮ ಹತ್ರ ಬಂದು ಹೇಳಿದರು, ಆ್ಯಕ್ಚುಲಿ ನೀವು ಯಾಕೆ ಹೋರಾಟ ಮಾಡ್ತಾ ಇದ್ದೀರಿ? ನಾವು ಹೇಳಿದ್ರೆ ಇಂಜಸ್ಟಿಸ್ ಆಗುವಾಗ ನಾವು ಹೋರಾಟ ಮಾಡ್ತೇವೆ, ಸೋಷಿಯಲ್ ಪ್ರಾಬ್ಲಮ್ ಬರುವಾಗ ಮಾಡ್ತೇವೆ. ನಮ್ಮ ಬಸ್ಸಿದ ರೇಟ್ ಅಲ್ಲ, ಜನರ ಬಸ್ ರೇಟಿಗೆ ಸಹ ಮಾಡ್ತಿದ್ರು, ಹೋಟೆಲ್ ರೇಟಿಗೆಗೋಸ್ಕರ ಸ್ಟ್ರೈಕ್ ಮಾಡ್ತಿದ್ರು. ಆ ಥರ ಒಂದು ವ್ಯೂಸ್ ಒಳ್ಳೆದಿತ್ತು. ಜನರಿಗೆ ಸ್ಟೂಡೆಂಟ್ ಬಗ್ಗೆ ಒಳ್ಳೆ ಒಪಿನಿಯನ್ ಇತ್ತು. ಆದರೆ ಅವರು ಹೋಗೋ ದಾರಿ ಅಲ್ಲಿ ಈ ಗೌರ್ಮೆಂಟಿಗೆ ಒಪ್ಪಿಗೆ ಇರಲಿಲ್ಲ. ಹಾಗೆ ರಾಜು ಮತ್ತು SK ದಾಸ್ ಅವರು ಒಂದು ಕೋಆರ್ಡಿನೇಷನ್ ಕಮಿಟಿ ಮಾಡಿದ್ರು. ಸ್ಟೂಡೆಂಟ್ಸನ್ನೆಲ್ಲ ಕರೆದು ಒಂದು ಮೀಟಿಂಗ್ ಮಾಡಿಕೊಂಡು once in 15 days ಒಟ್ಟಾಗ್ತಾಯಿದ್ರು. ಇವನ್ ಸೋಷಿಯಲ್ ಇಶ್ಯೂ ಬಗ್ಗೆ ಥಿಂಕ್ ಮಾಡ್ತಾಯಿದ್ರು. ಎಲ್ಲ ಮಾಡಿಕೊಂಡು ಚೆಂದಾಗಿ ನಡೀತಾ ಇತ್ತು. ಇವರು ಹೇಳಿದಾಗ ಈಗ ಕೆಲವು ರಾಜಕೀಯ ಪ್ರೇರಿತ ಆರ್ಗನೈಸೇಷನ್ಸ್, ನಾನು ಅವರನ್ನು ದೂರದಿಲ್ಲ, ಅವ್ರದ್ದು ಬೇಕು, ಅವರಿಗೆ ಸಹ ರಾಜಕೀಯ ಐಡಿಯಾಲಜಿ ಒಂದು ಗೊತ್ತಿರಬೇಕು ಸ್ಟೂಡೆಂಟ್ಸಿಗೆ ಸಹ ಅದನ್ನು. ಆದರೆ ರಾಜಕೀಯ ಮೋಟಿವೇಟೆಡ್ ಮಾತ್ರ ಇಶ್ಯೂಸ್ ತೆಗೆದುಕೊಳ್ತಾರೆ. ದೇರ್ ಆರ್ ಸೋ ಮೆನಿ ಪ್ರಾಬ್ಲಮ್ಸ್. ಈಗ ನಾವು ಹೋಗಿ ವಿದ್ಯಾರ್ಥಿಗಳು ಅಂತ ಹೇಳುವಾಗ ನಿಮ್ಮ ಹೋರಾಟಗಳು ಅದು ಸಮುದಾಯಕ್ಕೆ ಪೂರಕವಾಗಿರ್ಬೇಕು ಹೊರತು ನಿಮ್ಮ ಪಕ್ಷದಕ್ಕೆ ಪೂರಕವಾಗಿ ಇರಬಾರ್ದು ಅನ್ನೋಂಥದ್ದು. ಅಂದ್ರೆ ಈ ಬಸ್ ಪಾಸ್ಗಳ ವಿಷಯ ಬಂದಾಗ ಕೂಡ ಕೆಲವು ವಿದ್ಯಾರ್ಥಿ ಸಂಘಟನೆಗಳು ಹೋರಾಟ ಮಾಡ್ತವೆ, ಕೆಲವು ವಿದ್ಯಾರ್ಥಿಗಳು ಸಂಘಟನೆಗಳು ಬಾಯಿ ಮುಚ್ಚಿಕೊಂಡು ಕೂತ್ಕೊಳ್ತವೆ. ಓಕೆ ಸರ್, ಈ ವಿಷಯದಲ್ಲಿ ಮಾತಾಡಬೇಕಾಗಿದೆ. ಅದಕ್ಕಿಂತ ಮೊದಲು ಸಣ್ಣ ವಿರಾಮ. ಸೊ ವೀಕ್ಷಕರೇ, ನಾವು ಮಾತಾಡ್ತಾ ಇದ್ದೇವೆ ಪಾಸ್ ಆಗದ ಶಿಕ್ಷಣ. ಹೌದು, ಇಲ್ಲಿ ಶಿಕ್ಷಣ ವ್ಯವಸ್ಥೆಯ ನೀತಿ ಮತ್ತು ಶಿಕ್ಷಣ ನೀತಿ ಇದೆಲ್ಲ ಬಗ್ಗೆ ಮಾತಾಡ್ತಾ ಇದ್ದೇವೆ. ಅಂದರೆ ನಾವು ಪಾಸ್ ಮಾತ್ರ ಇಲ್ಲಿ ನಿಮಿತ್ತ ಮಾತ್ರ, ಅಂದರೆ ಪಾಸ್ ಬೇಕು ಅನ್ನೋದು, ಬೇಡ ಅನ್ನೋದು, ಅಥವಾ ಪಾಸ್ ಕೊಡಬೇಕು ಅನ್ನೋದು ಶಿಕ್ಷಣ ನೀತಿ ರೂಪಿತವಾಗ್ತಾ ಇದೆ ಅಥವಾ ನೀವು ಕೊಡ್ತಾ ಇಲ್ಲ ಅನ್ನೋದು, ಇದನ್ನು ಇಟ್ಕೊಂಡು ನಾವು ಮಾತಾಡ್ತಾ ಇರೋದು. ನಾವು ನಂದಗೋಪಾಲ್ ಹತ್ರ ಅಂದರೆ ನೀವು ಕೂಡ ಈ ಪಾಸ್ ವ್ಯವಸ್ಥೆಯಲ್ಲೇ ಕಲ್ತದ್ದು, ಅಂದರೆ ಕನ್ಸೆಷನ್ ಅವರು ಹೇಳಿದಾಗ ಪ್ರೈವೇಟ್ ಸ್ಕೂಲಲ್ಲಿ
ಅಥವಾ ಪ್ರೈವೇಟ್ ಬಸ್ಗಳಲ್ಲಿ ಹೋಗಿ ಕಲ್ತದ್ದು, ನಾವು ಕೂಡ ಸರ್ಕಾರಿ ಬಸ್ಗಳಲ್ಲಿ ಹೋಗಿ ಕಲ್ತದ್ದು. ನಮ್ಮ ಕಾಲದ ಅವಧಿಯಲ್ಲೂ ಕೂಡ ಒಂದಷ್ಟು ಸಮಯ ಫ್ರೀ ಪಾಸ್ ಇತ್ತು. ಅದರ ನಂತರದ ಅವಧಿಯಲ್ಲಿ ಒಂದು 15 ರೂಪಾಯಿಂದ ಆರಂಭವಾಗಿ ಈಗ ಅದು ಅಂದರೆ ಫುಲ್ ಅಮೌಂಟ್ ಕೊಡುವಷ್ಟು ಹಂತಕ್ಕೆ ಬಂದು ತಲುಪಿದೆ. ಸೊ ಇಲ್ಲಿ ಪಾಸ್ ಯಾವ ರೀತಿ ಇರಬೇಕು ಅನ್ನೋದನ್ನು ನೀವು ಈಗಾಗಲೇ ಹೇಳಿದ್ರಿ, ನಿಮ್ಮದ ಅಭಿಪ್ರಾಯವನ್ನು ಹೇಳಿದಿರಿ. ಬಟ್ ಪಾಸ್ ಬೇಕು ಅನ್ನುವಂಥದ್ದು ವಿಷಯದಲ್ಲಿ ದಕ್ಷಿಣ ಕನ್ನಡಕ್ಕೆ ನಾವು ಕಂಪೇರ್ ಮಾಡಿ ಹೇಳುವುದಾದರೆ ಹೇಗೆ? ಈಗ ದಕ್ಷಿಣ ಕನ್ನಡದ ಏನು ಸಾರಿಗೆ ವ್ಯವಸ್ಥೆ ಇದೆಯಲ್ಲ, ಅದು ಮೊದಲು 100% ಪ್ರೈವೇಟೈಸ್ ಆಗಿತ್ತು. ಈಗ ಪ್ರೈವೇಟ್ ಪ್ಲೇಯರ್ಸ್ ಮತ್ತು ಗವರ್ಮೆಂಟ್ ಬಸ್ಸಸ್ಗಳು 15% ಆದರೂ ಗವರ್ಮೆಂಟ್ ಬಸ್ಗಳಿದೆ. ಈಗ ಪ್ರೈವೇಟ್ ಬಸ್ನವರು ಅವರು ತುಂಬಾ ಕ್ಲಿಯರ್ ಆಗಿ ಮೊದಲಿಂದ ಕೂಡ ಪ್ರೈವೇಟ್ ಬಸ್ ಓನರ್ಸ್ ಅಸೋಸಿಯೇಷನ್, ಏನು ಕೆನರಾ ಬಸ್ ಓನರ್ಸ್ ಅಸೋಸಿಯೇಷನ್ ಅಂತ ಹೇಳಿ ದಕ್ಷಿಣ ಕನ್ನಡದಲ್ಲಿ ಇತ್ತು, ಇದು ಇಂದು ನಿನ್ನೆದಲ್ಲ. 30-35 ವರ್ಷದಿಂದ ನಾವು ಮಿಲಗ್ರೀಸ್ ಸ್ಕೂಲಿನ ಫಸ್ಟ್ ಫ್ಲೋರ್ ಅಲ್ಲಿ ಕ್ಯೂ ನಿಂತು, ಆಫೀಸ್ ಇತ್ತು ಅಲ್ಲಿ ಕ್ಯೂ ನಿಂತು ನಾವು ಬಸ್ ಪಾಸ್ ತಗೊಂಡು ಹೋಗ್ತಿದ್ವಿ. ಅಲ್ಲಿ ನಮ್ಗೆ 30% 40% ಕನ್ಸೆಷನ್ ಸಿಗ್ತಿತ್ತು. ಅಂಡ್ ಆ ಕನ್ಸೆಷನ್ ಕೂಡ ಇಟ್ ವಾಸ್ ವೆಲ್ಕಮ್. ಅಂದ್ರೆ ಪ್ರೈವೇಟ್ ಬಸ್ ಓನರ್ಸ್ ಏನು ಅವರಿಗೆ ಯಾವುದೇ ಸಾಮಾಜಿಕ ಏನು ರೆಸ್ಪಾನ್ಸಿಬಿಲಿಟಿ ಅಂತ ಹೇಳಿ ಇಲ್ಲ. ಯಾಕಂದ್ರೆ ಅವರು ಅವರ ಬಿಸ್ನೆಸ್, ಅವರ ಬಿಸ್ನೆಸ್, ಆ ಬಿಸ್ನೆಸ್ ಅಲ್ಲಿ ಅವರು ಒಂದು ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ತರ ಅವರು ಕನ್ಸೆಷನ್ ಕೊಡ್ತಾ ಇದ್ರು. ಆದ್ರೆ ಇಲ್ಲಿ ಈ ಗವರ್ಮೆಂಟ್ ಬಸ್ಸಿನ ವಿಷಯ ಬಂದಾಗ, ಈಗ ಮಂಗಳೂರಿನ ವಿಷಯ ತಗೊಳ್ಳುವಾಗ ಗವರ್ಮೆಂಟ್ ಬಸ್ ಎಲ್ಲಾ ಕಡೆ ಅಷ್ಟು ಬಸ್ಗಳು ಇಲ್ಲ. ಅದನ್ನು ಫುಲ್ ಫ್ಲೆಜ್ ಆಗಿ ನ್ಯಾಷನಲೈಸ್ ಮಾಡಿಲ್ಲ ಮಂಗಳೂರಲ್ಲಿ. ಈಗಲೂ ಪ್ರೈವೇಟ್ ಬಸ್ ಮತ್ತೆ ಗವರ್ಮೆಂಟ್ ಬಸ್ ಇದೆ. ಈಗ ಪಾಸಿನ ವಿಷಯ ಬಂದಾಗ ನೀವು ಪ್ರೈವೇಟ್ ಬಸ್ಸಿಗೆ ಪಾಸಿನ ವ್ಯವಸ್ಥೆ ಕೇಳಿದ್ರೆ ಅದು ಗವರ್ಮೆಂಟ್ ಪ್ರೈವೇಟ್ ಓನರ್ಸಿಗೆ ದುಡ್ಡು ರೆಮಿಟ್ ಮಾಡ್ತಾರಾ? ಇಲ್ಲ ಗವರ್ಮೆಂಟ್ ಬಸ್ಸಿಗೆ ಮಾತ್ರ ಆದ್ರೆ ಸುಮಾರು ಕಡೆ ಪ್ರೈವೇಟ್ ಬಸ್ಸಸ್ ಅಲ್ಲೇ ಹೋಗುವವರು ಜಾಸ್ತಿ ಮಂಗಳೂರಲ್ಲಿ. ಸೊ ಈ ಪಾಸಿನ ವ್ಯವಸ್ಥೆ ಯಾವ ರೀತಿ ನೀವು ಅದನ್ನು ಬ್ಯಾಲೆನ್ಸ್ ಮಾಡ್ತೀರಿ, ಇಲ್ಲ ಅದನ್ನು ಯಾವ ರೀತಿ ನೀವು ವರ್ಕೌಟ್ ಮಾಡ್ತೀರಿ ಅನ್ನೋದಕ್ಕೆ ಅದು ಅದೇ ದೊಡ್ಡ ಒಂದು ಇಶ್ಯೂ ಆಗ್ತದೆ. ಅಲ್ಲ, ಒಂದು ತಲಾ ಇಸ್ಮಾಯಿಲ್ ಅವರು ಆಗಲೇ ಹೇಳಿದ್ರು, ಅಂದ್ರೆ ಪ್ರೈವೇಟ್ ಬಸ್ನವರು ನೀವು ಹೇಳಿದಾಗೆ ಅವರು ಕನ್ಸೆಷನ್ ನಿಮ್ಮ ಮಿಲಾಗ್ರಿಸ್ ಕಚೇರಿಯಲ್ಲಿ ಅವ್ರದ್ದು ಕಚೇರಿ ಇದೆ, ಅಲ್ಲಿ ಅವರು ಪಾಸ್ ಇಶ್ಯೂ ಮಾಡ್ತಾರೆ. ಬಟ್ ಬಸ್ಸಿನಲ್ಲಿ ನಿರ್ವಾಹಕರು ಏನಿರ್ತಾರೆ ಅವರು ಅದನ್ನು ಎಷ್ಟರ ಮಟ್ಟಿಗೆ ಪರಿಗಣನೆ ಮಾಡ್ತಾರೆ? ಯಾಕಂದ್ರೆ ಇವತ್ತು ಖಾಸಗಿ ಬಸ್ಸುಗಳು, ಅಂದ್ರೆ ಒಂದು ವಿಷಯವನ್ನು ಹೇಳಿಬಿಡ್ತೇನೆ, ಖಾಸಗಿ ಬಸ್ಸುಗಳು ನಮ್ಮ ಮಾಲಕರ ಕೈಯಲ್ಲಿ ಇಲ್ಲ, ಅದು ಇವತ್ತು ಅವರ ಬಸ್ ಸಿಬ್ಬಂದಿಯ ಕೈಯಲ್ಲಿ ಇದೆ. ಆದ್ರಿಂದ ಅದು ಮಾಲಕರು ನಿಮಿತ್ತ ಮಾತ್ರ, ಇಲ್ಲಿ ಅಂದ್ರೆ ಲೆಕ್ಕಕ್ಕೆ ಮಾತ್ರ ಇಲ್ಲ. ನಾನು ಸುಮಾರು ಇನ್ಸಿಡೆಂಟ್ಸ್ ನನಗೆ ನೆನಪು ಬರ್ತದೆ ಇದು ಹೇಳುವಾಗ. ಸುಮಾರು ಕಣ್ಣು ಮುಂದೆನೆ ಕಣ್ಣು ಕಟ್ಟಿದಾಗೆ ಉಂಟು ನಮ್ಮ ಕಾಲೇಜ್ ಡೇಸ್ ಇದು. ಅವಾಗ್ಲೂ ಕೂಡ ಮಾಲೀಕರಿಗಿಂತ ಜಾಸ್ತಿ ಈ ಚಾಲಕರು ಮತ್ತು ಏನು ನಿರ್ವಾಹಕರು ಅವರ ಕೈಯಲ್ಲೇ ಇತ್ತು. ಆದ್ರೆ ಸುಮಾರು ಸರ್ತಿ ಒಂದು ಇಶ್ಯೂ ಯಾರಾದ್ರೂ ಸ್ಟೂಡೆಂಟ್ ಕಾಲೇಜಿಗೆ ಹೋಗಿ ಹೀಗೀಗೆ ಆಯ್ತು ಅಂತ ಹೇಳಿದ ಕೂಡಲೇ ನೆಕ್ಸ್ಟ್ ಟ್ರಿಪ್ ಅಲ್ಲಿ ಕಾಲೇಜಿನ ಒಂದು 100 ಜನ ಸ್ಟೂಡೆಂಟ್ಸ್ ಅಲ್ಲಿ ಆ ಬಸ್ ಅನ್ನು ನಿಲ್ಲಿಸಿ ಆ ಬಸ್ಸಿನ ಕಂಡಕ್ಟರಿಗೆ ಗತಿ ತೋರಿಸಿದ್ದು ನಮ್ಗೆ ಎಕ್ಸಾಂಪಲ್ಸ್ ಇದೆ. ಹಾಗಾಗಿ ಇವತ್ತು ಸ್ಟೂಡೆಂಟ್ಸಿನ ವಾಯ್ಸ್ ಕಂಪ್ಲೀಟ್ ಡೌನ್ ಆಗಿದೆ. ಇಲ್ಲಿ ಬಸ್ ಪಾಸಿನ ವಿಷಯ ಮತ್ತೆ ಕಂಡಕ್ಟರ್ ಹೇಗೆ ಕಂಡಕ್ಟ್ ಮಾಡಿಕೊಳ್ತಾನೆ ಅವನ ಇದನ್ನು, ಅದು ಜಾಸ್ತಿ ಚೇಂಜ್ ಆಗಿಲ್ಲ ಮೊದಲು ಮತ್ತು ಇವಾಗ. ಆದರೆ ಸ್ಟೂಡೆಂಟ್ಸಿನ ಒಂದು ಶಕ್ತಿ, ಸ್ಟೂಡೆಂಟ್ಸಿನ ಒಂದು ಮೇಲಿರುವ ಒಂದು ಹೆದರಿಕೆ ಈಗ ತುಂಬಾ ಕಮ್ಮಿ ಆಗಿದೆ. ಅದು ಈಗ ಎಲ್ಲಾ ಸ್ಟೂಡೆಂಟ್ಗಳು ಅವರವರ ಒಂದು ಇದರಲ್ಲಿ ಇದ್ದಾರೆ. ನೋಡಿ, ನಾನು ಇದಕ್ಕಿಂತ ಮುಂಚೆ ಕೂಡ ಹೇಳಿದ್ದೇನೆ, DC ಅವರ ಕೈಯಲ್ಲಿ ಇದೆ. ನಾನು ಈಗಲೂ ಕೂಡ ನಾನು ಪ್ರತಿಪಾದನೆ ಏನು ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ, ಸರ್ಕಾರದ ಖಾಸಗಿ ಬಸ್ಗಳಿರಲಿ, ಆದರೆ ವಿದ್ಯಾರ್ಥಿಗಳನ್ನು ಮುಂದಿಟ್ಟುಕೊಂಡು ಸರ್ಕಾರ ಸೆಲ್ಫ್ ಸಸ್ಟೈನ್ಡ್ ಬಸ್ ಅನ್ನು ನಡೆಸಲಿ ಇಲ್ಲಿ. ಯಾಕಂದ್ರೆ ಅದು ಏನಾಗ್ತದೆ ಅಂತ ಹೇಳಿದ್ರೆ, ಸರ್ಕಾರಿ ಬಸ್ಗಳಿರುವಾಗ ಅದು ಬೇಕಾದಾಗ ಯಾರಿಗೆ ಬೇಕಾದಾಗ ಬಂದಾಗುದಿಲ್ಲ. ಈಗ ಬಂದಂತ ಯಾರೋ ಒಂದು ಸಂಘಟನೆ ಕರೆ ಕೊಟ್ಟ ತಕ್ಷಣ ಇದು ಖಾಸಗಿ ಬಸ್ ಎಲ್ಲ ಬಂದ್ ಮಾಡಿಬಿಡ್ತಾರೆ. ಮಂಗಳೂರಲ್ಲಿ ತುಂಬಾ ಬಂದ್ಗಳು ಹೀಗೆ ನಡೆದಿರೋದು. ಅದಕ್ಕೆ ಮಕ್ಕಳಿಗೆ, ಎಷ್ಟು ಮಕ್ಕಳಿಗೆ ಎಕ್ಸಾಮ್ ಇರ್ತದೆ, ಎಷ್ಟು ಮಕ್ಕಳಿಗೆ ಏನೆಲ್ಲ ತೊಂದರೆಗಳಿರ್ತದೆ, ಅವರಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ ಖಾಸಗಿ ಬಸ್ಗಳ ಜಾಗದಲ್ಲಿ ಅವರು ನಡೆಸಲಿ, ಅವರಿಗೆ ರೆಮಿಡಿ ಏನೇನು ಕೊಡ್ತಾರೆ ಕೊಡ್ಲಿ, ಆದರೆ ಖಾಸಗಿ ಬಸ್ಗಳ ಜಾಗದಲ್ಲಿ ಸರ್ಕಾರಿ ಬಸ್ಗಳನ್ನೇ ನಡೆಸಲಿ. ಮತ್ತೆ ಇನ್ನು ಕರ್ನಾಟಕದ ದಕ್ಷಿಣ ಕನ್ನಡ ಎನ್ನುವಾಗ ನನಗೆ ಒಂದು ಏನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಅಂತ ಹೇಳಿದ್ರೆ, ಈ ಖಾಸಗಿ ಬಸ್ಗಳಲ್ಲಿ ತುಂಬಾ ಲೋಡ್ ಆಗಿ ಜನರನ್ನು ಕರ್ಕೊಂಡು ಹೋಗ್ತಾರೆ. ತುಂಬಾ ಲೋಡ್ ಆಗಿ, ತುಂಬಾ ಓವರ್ ಸ್ಪೀಡ್ ಆಗಿ
ಬಸ್ಗಳನ್ನು ಕೊಂಡೋಗುವಂಥದ್ದು ಈಗಲೂ ಕೂಡ ನಡೀತಾ ಇದೆ. ಎಷ್ಟು ಮಕ್ಕಳು ಬೀಳ್ತಾರೆ, ಏನೆಲ್ಲ ಇದಾಗ್ತದೆ. ಆದರೆ ದೊಡ್ಡ ಮಗು ಅಡಿಗೆ ಬಿದ್ದರೆ ಮಾತ್ರ ಅದು ಕಾಣ್ತದೆ. ಮಗು ಬಸ್ ಅಡಿಗೆ ಬಿದ್ದು ಮಗು ಮೃತ್ಯು ಆದರೆ ತೀರಿ ಹೋದ್ರೆ ಮಾತ್ರ ಅವರು ಹೇಳ್ತಾರೆ, ಪೇಪರ್ಲಿ ಬರ್ತದೆ, ಇಲ್ಲದ್ರೆ ಅದು ಕೂಡ ಬರೋದಿಲ್ಲ. ಅದು ಕೂಡ ಚಿಕ್ಕಲ್ಲಿ ತೀರಿ ಹೋದ ಒಂದು ಕಾಲಮಲ್ಲಿ ಬರ್ತದೆ, ಮಗು ಅಡಿಗೆ ಬಿದ್ದು ತೀರಿ ಹೋಯ್ತು ಅಂತ. ಅಷ್ಟು ಇನ್ಸೆಕ್ಯೂರಿಟಿ ಇರುವಂಥದ್ದು. ಅದಕ್ಕಾಗಿ ಬೆಟರ್ ಸರ್ಕಾರ ನಡೆಸಲಿ. ಇಲ್ಲಾಂದ್ರೆ ದಿಲ್ಲಿ ಸರ್ಕಾರ ನಡೆಸ್ತಾ ಇದೆಯಲ್ಲ, ದಿಲ್ಲಿ ಸರ್ಕಾರ 200 ರೂಪಾಯಿಗೆ ತಿಂಗಳಿಗೆ AC ಬಸ್ಸಲ್ಲಿ ಮಕ್ಕಳನ್ನು ಕರ್ಕೊಂಡು ಹೋಗ್ತಾ ಇದೆ, ಅದು ಮಾಡಲಿ. ಸೊ ನಾನೇನು ಹೇಳ್ತಾ ಇದ್ದೆ ಅಂತ ಹೇಳಿದ್ರೆ, ಸರ್ಕಾರ ಈಗ ಖಾಸಗಿ ಬಸ್, ದಿಲ್ಲಿ ಮಾತಾಡ್ತೀರಿ, ದಿಲ್ಲಿ ಇರುವುದು ಎಲ್ಲಿ, ಅದು ಎಷ್ಟು ದೊಡ್ಡದು, ಅದರ ಆಧಾರದ ಮೇಲೆ ನಡೀತದೆ ಅಲ್ಲಿ. ಅದು ನೀವು ಸರಿ ಕ್ವಶನ್ ಹೇಳ್ತಾ ಇದ್ರಿ ನೋಡಿ. ಅಷ್ಟು ದೊಡ್ಡ ಸಿಟಿ, ಅಷ್ಟು ಲೋಡೆಡ್ ಜನ ಇದ್ರೂ ಕೂಡ ಅಷ್ಟು ಸುರಕ್ಷಿತವಾಗಿ ಯಾತ್ರೆಯನ್ನು ಮಾಡುವಂತ ಸಾಧ್ಯತೆ ಅಲ್ಲಿ ಆಗ್ತಾ ಇದೆ. ನಾನು ದಿಲ್ಲಿಯಲ್ಲಿ ಒಂದು ಇಂಟರ್ನ್ಶಿಪ್ಗೆ ಹೋದಾಗ ನನಗೆ ಕಂಡಿರುವಂತಹದ್ದು, ನಾನು ಇಂಟರ್ನ್ಶಿಪ್ ಮಾಡುವಾಗ ದಿಲ್ಲಿಯಲ್ಲಿ ಎಲ್ಲ ಇದರಲ್ಲಿ ಹೋಗುವಾಗ ನನಗೆ ಏನು ಕಂಡಿದೆ ಅಂತ ಹೇಳಿದ್ರೆ, ತುಂಬಾ ಸುರಕ್ಷಿತವಾಗಿ ಒಬ್ಬ ವಿದ್ಯಾರ್ಥಿಯಲ್ಲಿ ಹೋಗ್ಬಹುದು ಬರ್ಬೋದು. ಅದು AC ಕುತ್ಕೊಂಡು 200 ರೂಪಾಯಿಗೆ ತಿಂಗಳಿಗೆ ಕೊಟ್ಟು ಹೋಗ್ಬೋದು ಬರ್ಬೋದು. ಸೊ ಅದಕ್ಕಾಗಿ ನಾನೇನು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಇಲ್ಲಿ ನಿಮ್ಮ ಈ ಚಾನಲ್ ಮುಖಾಂತರ ನಮ್ಮ DC ಶಶಿಕಾಂತ್ ಸಂತಿಲ್ ಅವರಿಗೆ ನಾನು ಮನವಿ ಮಾಡ್ತಾ ಇದ್ದೇನೆ. ನಮ್ಮ ಜಿಲ್ಲೆಯ ಬಹಳಷ್ಟು ಕಡೆಗಳಲ್ಲಿ ಬಸ್ಗಳು ಸಂಚಾರ ಇಲ್ಲ, ಸರಿಯಾಗಿ ಸಂಚಾರ ಇಲ್ಲ. ಸರ್ಕಾರಿ ಬಸ್ಗಳ ಸರಿಯಾದ ಸಂಚಾರ ಇಲ್ಲ. ಇನ್ನು ಸಂಚಾರ ಈಗ ನೋಡಿ, ವೇಣೂರಿಂದ ಬಸ್ ಬಹಳ ಕಡಿಮೆ. ಅದೇ ರೀತಿ ನಮ್ಮ ಇಲ್ಲಿ ಬೇರೆ ಬೇರೆ ಕಡೆಗಳಿಂದ ಸಾಲತ್ತೂರು ಇರ್ಬೋದು, ಮಂಜೇಶ್ವರ, ಆಚೆ ಈಚೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಬಹಳಷ್ಟು ಕಡೆಗಳಿಂದ ವಿದ್ಯಾರ್ಥಿಗಳಿಗೆ ಬರಲಿಕ್ಕೆ ಬಹಳಷ್ಟು ತೊಂದರೆ ಆಗ್ತದೆ. ಯಾಕಂತ ಹೇಳಿದ್ರೆ ಅವರಿಗೆ ಬಸ್ಸೇ ಇಲ್ಲ, ಬಸ್ ಕಾದು ಬರುವಾಗ ಇಲ್ಲಿ ಕ್ಲಾಸ್ ಪೀರಿಯಡ್ ಮುಗ್ದಿರ್ತದೆ. ಸೊ ಆ ರೀತಿಯೆಲ್ಲ ತೊಂದರೆ ಆಗ್ತದೆ. ಸೊ ಹಾಗಿರುವಾಗ ಸರ್ಕಾರವನ್ನು ಮುಂದೆ ನಮ್ಮ DC ಅವರ ಕೈಯಲ್ಲಿ ಅಥಾರಿಟಿ ಇದೆ. ಯಾಕಂದ್ರೆ ನಾನು ಎನ್ ಪ್ರಕಾಶ್ ಅವರ ಬಗ್ಗೆ ನಿಮಗೆ ಹೇಳಿದ್ದೇನೆ. ಎನ್ ಪ್ರಕಾಶ್ ಅವರು DC ಇರುವಾಗ ಅವರಿಗೆ ಬೇಕಾದಂಥ ಡಿಸಿಷನ್ ತೆಗೆದು ಮಕ್ಕಳಿಗೆ ಹಿತವಾಗುವ ದೃಷ್ಟಿಯಲ್ಲಿ ಬಸ್ಗಳ ಸಂಚಾರವನ್ನು ಸುಗಮಗೊಳಿಸಿದ್ರು. ಸೊ ಆ ರೀತಿ ಒಂದು ಸುಗಮಗೊಳಿಸಲಿ. ಮತ್ತೊಂದು ಸಮಸ್ಯೆ ಏನಿದೆ ಅಂತ ಹೇಳಿದ್ರೆ, ಇಲ್ಲಿ ಇಂಟರ್ ಸ್ಟೇಟ್ ಬಸ್ ಸಮಸ್ಯೆ ಇದೆ. ಇಂಟರ್ ಸ್ಟೇಟ್ ಬಸ್ ಯಾಕಂತ ಹೇಳಿದ್ರೆ ಕೇರಳ ಸರ್ಕಾರ ಹೇಳಿದ್ರೆ ಇಷ್ಟೇ ಬಸ್ ಹೋಗಬೇಕು, ನಮ್ಮ ಕೇರಳದಿಂದ ಇಷ್ಟೇ ಬಸ್ ಬರಬೇಕು, ಅಲ್ಲಿಂದ ಇಷ್ಟೇ ಬಸ್ ಹೋಗಬೇಕು ಅಂತ. ಹಾಗಿರುವಾಗ ಏನಾಗ್ತದೆ, ಇಲ್ಲಿ ಬಹಳ ಕಡಿಮೆ ಬಸ್ ಹೋಗ್ತದೆ. ವಿದ್ಯಾರ್ಥಿಗಳ ಕಾಲೇಜ್ ಸಮಯಕ್ಕೆ ಬಸ್ಗಳು ಇರುವುದಿಲ್ಲ. ಅದೇ ರೀತಿ ಒಡಂಬಡಿಕೆಯನ್ನು ಮಾಡ್ಕೊಂಡಿದ್ದಾರೆ, ಪರಸ್ಪರ ಒಡಂಬಡಿಕೆಯನ್ನು ಮಾಡ್ಕೊಂಡಿದ್ದಾರೆ, ನಮ್ದಿಷ್ಟು ಬಸ್ಸು ನಿಮ್ದಿಷ್ಟು ಬಸ್ಸು ಅಂತಲ್ಲ. ಸೊ ಅದರಿಂದಾಗಿ ಇವರ ಪರಸ್ಪರ ಇದರಿಂದಾಗಿ ವಿದ್ಯಾರ್ಥಿಗಳು ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ಅದಕ್ಕಾಗಿ DC ಅವರು ಇದನ್ನು ಗಮನಿಸಿ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಈ ಬಸ್ಗಳನ್ನು ಸರಿಗೊಳಿಸಬೇಕು. ಮತ್ತೊಂದು ವಿಷಯ, ಇಲ್ಲಿ ನಾವು ಬಸ್ ಪಾಸ್ಗಳ ವಿಷಯದಲ್ಲಿ ಬರುವುದಾದರೆ, ಒಂದು ಸಮಯದಲ್ಲಿ ಅಂದ್ರೆ ವಿದ್ಯಾರ್ಥಿಗಳು ತಮ್ಮ ಬೇಕಾದ ಬೇಡಿಕೆಗಳನ್ನು ಈಡೇರಿಸಲಿಕ್ಕೆ ಹೋರಾಟಗಳನ್ನು ಮಾಡ್ತಾ ಇದ್ವು. ಆ ಹೋರಾಟಗಳು ಪ್ರಬಲ ಶಕ್ತಿಯಾಗಿ ರೂಪುಗೊಳ್ತಾ ಇದ್ವು ಇಡೀ ರಾಜ್ಯಾದ್ಯಂತ. ಅಂದ್ರೆ ಒಂದು ಈಗ ಬಸ್ ಪಾಸ್ ವಿಷಯವನ್ನು ಹೇಳ್ಕೊಂಡ್ರೆ, ಆದರೆ ಇಲ್ಲಿ ವಿದ್ಯಾರ್ಥಿಗಳ ಹೋರಾಟಗಳು ಯಾವ ಅಂದ್ರೆ ನಿಮಗೆ ಬೇಕು ಅಂತ ನೀವು ಕೇಳ್ತಾ ಇದ್ದೀರಿ, ಬಟ್ ಯಾವ ವಿದ್ಯಾರ್ಥಿಗೆ ಬೇಕು? ಎಲ್ಲ ವಿದ್ಯಾರ್ಥಿಗಳು ಬೀದಿಗೆ ಬಂದಿದ್ದಾರಾ? ಎಲ್ಲ ವಿದ್ಯಾರ್ಥಿಗಳು ಹೋರಾಟದಲ್ಲಿ ಇದ್ದಾರಾ? ಅಲ್ಲಿ ಯಾರು ಹೋರಾಟವನ್ನು, ಯಾವುದೇ ಒಂದು ಸಂಘಟನೆ ಹೋರಾಟ ಇದೆ, ಆ ಸಂಘಟನೆಯ ಹಿಂದೆ, ಹೋರಾಟದ ಹಿಂದೆ 100 ವಿದ್ಯಾರ್ಥಿಗಳನ್ನು ಕೂಡ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಹಾಗಿರುವಾಗ ಬಸ್ ಬೇಕಾದ್ರೆ ಯಾರಿಗೆ? ಅಲ್ಲ ಸರ್, ಈಗ ಏನಾಗಿದೆ ಅಂತ ಹೇಳಿದ್ರೆ, ಈಗ ಆಗ್ಲೇ ನಾವು ಚರ್ಚೆಯಲ್ಲಿ ಬಂದಿದೆ, ವಿದ್ಯಾರ್ಥಿ ಧ್ವನಿಯನ್ನು ಹತ್ತಿಕ್ಕಿದ್ದಾರೆ. ಯಾರಿಗೂ ಬೇಡ, ಇಲ್ಲಿ ಸರ್ಕಾರದವರು ಹೇಳಿ ನಾನು ಸ್ಟೂಡೆಂಟ್ ಯೂನಿಯನ್ ಎಲೆಕ್ಷನ್ ಮಾಡ್ತೇನೆ ಅಂತ ಹೇಳಿ. ನಾನು ಹೇಳ್ತಾ ಇರೋದು ಗುಂಡಾಗಿರಿ ಬಗ್ಗೆ ಅಲ್ಲ. ಸರ್ಕಾರ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಇವರು ಒಪ್ಪಲಿ, ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಒಪ್ಪಲಿ. ಇವರು ಕರ್ನಾಟಕದಲ್ಲಿ ಸ್ಟೂಡೆಂಟ್ ಯೂನಿಯನ್ ಎಲೆಕ್ಷನ್ ಮಾಡಲಿ, ಆಗ ಎಷ್ಟು ಜನ ಬರ್ತಾರೆ ನೋಡಿ. ಖಾಲಿ ವಿದ್ಯಾರ್ಥಿ ಯೂನಿಯನ್ ಬಿಡಿ, ಹೋರಾಟ ಬಿಡಿ, ಸಂಘಟನೆ. ಈಗ ನಿಮ್ದೇ ಒಂದು ಸಂಘಟನೆ ಇದೆ, ನೀವೇ ಹೋರಾಟ ಮಾಡಿದರೆ ನಿಮ್ಮ ಹಿಂದೆ ಎಷ್ಟು ಜನ ಬರ್ತಾರೆ? ನೀವು ಮತ್ತು ನಿಮ್ಮ ಹಿಂದೆ ಬೆಳವಣಿಗೆ ಮಾಡುವ 10-15 ಜನ, ಮತ್ತೆ ಒಂದು 4 ಬ್ಯಾನರ್, ಅದ್ರ ಹೊರತಾಗಿ ಯಾರು ಬರೋದಿಲ್ಲ. ಹಾಗಾದ್ರೆ ಇದು ವಿದ್ಯಾರ್ಥಿಗಳು ಬೇಕಾಗಿದ್ರೆ ಯಾಕೆ ವಿದ್ಯಾರ್ಥಿಗಳು ಎಲ್ಲರೂ ಬೀದಿಗೆ ಬರೋದು? ಹೋರಾಟ ಯಾರು ಬೇಕಾದ್ರೂ ಮಾಡ್ಲಿ, ಆದ್ರೆ ಇದು ನಮ್ಮ ಬೇಡಿಕೆ ಅಂತ ವಿದ್ಯಾರ್ಥಿಗಳಿಗೆ ಅನಿಸಿದ್ರೆ ಎಲ್ಲರೂ ಬರಬೇಕಿತ್ತು. ಹೌದ್ರೆ ಅವರು ಬರುವುದಿಲ್ಲ. ಇದ್ರ ಅರ್ಥ ಅವರಿಗೆ ಬೇಕಾಗಿಲ್ಲ. ಹಾಗಲ್ಲ, ಬೇಕಾಗಿಲ್ಲ ಅಂತಲ್ಲ, ಖಂಡಿತ. ಹೇಗಂತ ಹೇಳಿದ್ರೆ ಅವರ ಧ್ವನಿ ಹತ್ತಿಕ್ಕಿದ್ದಾರೆ. ಅದೇ ರೀತಿ ಐಡಿಯಾಲಜಿಕಲ್ ಆಗಿ ವಿದ್ಯಾರ್ಥಿಗಳು ಸುದೃಢವಾಗಿ ಇಲ್ಲ. ಸೊ ಅವರಿಗೆ ಏನು ಬೇಕು ಏನು ಬೇಡ ಮಾತನಾಡುವಂತಹ ಕೆಪಾಸಿಟಿ ಅವರಿಗೆ ಇಲ್ಲ. ಯಾಕಂದ್ರೆ ಅವರನ್ನು ಟಾರ್ಗೆಟ್ ಮಾಡ್ತಾರೆ ಇಂಡಿವಿಜುವಲ್ ಆಗಿ. ಈಗ ಕೂಡ ವಿದ್ಯಾರ್ಥಿ ಸಂಸ್ಥೆಯಲ್ಲಿ, ವಿದ್ಯಾರ್ಥಿ ಸಂಘಟನೆಯಲ್ಲಿ ಇರುವವರು ಯಾವುದಾದ್ರೂ ಒಂದು ಕಾಲೇಜಲ್ಲಿ ಇದ್ರೆ ಅವನನ್ನು ಟಾರ್ಗೆಟ್ ಮಾಡುವಂತಹ ಒಂದು ಕಾಲಕ್ಕೆ ಬಂದು ತಲುಪಿದೆ. ಈಗ ಮಾಡ್ತಾ ಇದ್ದೇನೆಂದ್ರೆ ನಿಮಗೆ ನಿಮ್ಮ ಭಯ ಅವರಿಗೆ ಇಲ್ಲ ಅಂತ, ನೀವು ಮತ್ತು ಸರಿಯಾದ ಹೋರಾಟದಲ್ಲಿ ಇರುವುದಿಲ್ಲ ಅಂತ. ಹಾಗಲ್ಲ, ವಿದ್ಯಾರ್ಥಿಗೆ ನಾನು ಫಾರ್ ಎಕ್ಸಾಂಪಲ್ ಒಂದು ವಿದ್ಯಾರ್ಥಿ ಸಂಘಟನೆ ಅಧ್ಯಕ್ಷನಾಗಿದ್ದೇನೆ ಅಂತ ಹೇಳಿದ್ರೆ ಆ ಕಾಲೇಜ್, ಆ ಸಂಸ್ಥೆಯವರಿಗೆ ಹೆದರಿಕೆ ಇರ್ತದೆ, ನಾಳೆ ಏನಾದ್ರೂ ಸಮಸ್ಯೆ ಆದ್ರೆ ಅವನು ಎತ್ಕೊಂಡು ಬರ್ತಾನೆ ಅಂತ. ಅದಕ್ಕಾಗಿ ಅವನನ್ನು ಟಾರ್ಗೆಟ್ ಮಾಡುವಂತದ್ದು ಇದೆ. ಸೊ ಹಾಗಾಗಿ ವಿದ್ಯಾರ್ಥಿಗಳು ಪ್ರತಿಭಟನೆಗೆ ಹೋಗಬಾರ್ದು, ನೀವು ಅದು ಇದು ಮಾಡಬಾರ್ದು. ನಾನು ತುಂಬಾ ಪ್ರತಿಭಟನೆಗಳು ನಾನು ಭಾಗವಹಿಸಿದ್ದೇನೆ. ನಮ್ಮ ಪ್ರತಿಭಟನೆ 100 ಜನ 1000 ಜನ ಬಂದಿದ್ದು ನನಗೆ ನೆನಪಿದೆ. ಆದ್ರೆ ಅದೆಲ್ಲ ಹೇಗಾಗಿದೆ ಅಂತ ಹೇಳಿದ್ರೆ, ಅಲ್ಲಿ ಶಾಲೆ ಬಿಡುವಾಗ ಮಾಡುವಂತ ಪ್ರತಿಭಟನೆಗಳಲ್ಲಿ ತುಂಬಾ ಜನ ಬರ್ತಾರೆ. ಆದ್ರೆ ಏನಾಗಿದೆ ಅಂತ ಹೇಳಿದ್ರೆ, ಈ ಸರ್ಕಾರಗಳು, ಕಾಲೇಜುಗಳು ರೂಲ್ಸ್ ಮಾಡಿದೆ, ನೀವು ಪ್ರತಿಭಟನೆಗೆ ಹೋಗಬಾರ್ದು, ಪ್ರತಿಭಟನೆಗೆ ಹೋದ್ರೆ ನಿಮ್ಮ ತಂದೆಯನ್ನು ಕರೆಸಿ, ನೀವು ಹಾಗೆ ಮಾಡಿ ಹೀಗೆ ಮಾಡಿ ಅಂತ ಅಷ್ಟು ಸ್ಟ್ರಿಕ್ಟ್ ಮಾಡಿದ್ರೆ ಮತ್ತೆ ಯಾರು ಪ್ರತಿಭಟನೆಗೆ ಬರ್ತಾರೆ?
ನಾನು ಕೂಡ ಒಂದು ಪ್ರಿನ್ಸಿಪಲ್ ಹತ್ರ ಹೋಗಿ ಕೇಳಿದೆ ಬಸ್ ಪಾಸ್ ಬಗ್ಗೆನೆ. ಕೇರಳದಲ್ಲಿ 1 ರೂಪಾಯಿ ಒಂದು ಮಗುವಿಗೆ ಬಸ್ 1 ರೂಪಾಯಿ ಇದೆ. ನಮ್ಮ ಮಂಗಳೂರಲ್ಲಿ ದಕ್ಷಿಣ ಕನ್ನಡದಲ್ಲಿ ನಾವು DC-ಗೆ ಹೇಳಿ 1 ರೂಪಾಯಿ ಮಾಡಿಸುವ ಅಂತ ಹೇಳಿದೆ. 1 ಕಿಲೋಮೀಟರ್ಗೆ 1 ರೂಪಾಯಿ ಮಾಡಿಸುವ ಅಂತ. ಆಗ ಅವರೇನು ಹೇಳಿದರು, ಯುವರ್ ಕ್ವಶನ್ ಇಸ್ ಇರ್ರಾಷನಲ್ ಅಂತ ಹೇಳಿದ್ರು. ನಾನು ಹೇಳಿದೆ ಇರ್ರಾಷನಲ್ ಅಲ್ಲ ಸರ್, ಒಂದು ವೇಳೆ 1 ರೂಪಾಯಿ ಅಂತ ಹೇಳಿದ್ರೆ ಅಟ್ಲೀಸ್ಟ್ 3 ರೂಪಾಯಿಗೆ ಅದು ಬಂದು ನಿಲ್ತದಲ್ಲ ಅಂತ ಹೇಳಿದೆ. ಅದಕ್ಕೆ ಅದು ನಂತರ ಹಾಗೇನೆ ಆಗಿರುವಂಥದ್ದು 3 ರೂಪಾಯಿಗೆ ಬಂದು ನಿಂತಿದೆ. ಅದು ನಾನು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ ಅವರಿಗೆ ಬೇಕಾಗಿಲ್ಲ. ಪ್ರಿನ್ಸಿಪಲ್ ಹೇಳ್ತಾರೆ ಅದು ಬೇಡಪ್ಪ, ಮಕ್ಕಳಿಗೇನು, ಮಕ್ಕಳು ಶಾಲೆಗೆ ಹೋಗಬೇಕು, ನೀವು ಹೋಮ್ವರ್ಕ್ ಮಾಡಿ, ನೀವು ಅದು ಮಾಡಿ ಇದು ಮಾಡಿ, ಅವರಿಗೆ 120 ಬೇರೆ ಇರ್ತದೆ, ಅದನ್ನೆಲ್ಲ ನೋಡುವಂಥದ್ದು. ಅದೇ ರೀತಿ ನೀವು ಅಲ್ಲಿ ಹೇಗೆ ಹೋಗಬೇಕು, ನೀವು ಪ್ರತಿಭಟನೆಗೆ ಹೇಗೆ ಹೋಗಬೇಕು ಅಂತ ಕೇಳ್ತಾರೆ. ಈಗ ನೋಡಿ, ಫಾರ್ ಎಕ್ಸಾಂಪಲ್ ವಿದ್ಯಾರ್ಥಿಗಳ ಒಂದು ಚಿಕ್ಕ ವಿದ್ಯಾರ್ಥಿಗಳಿಗೆ ಏನಾದರೂ ಒಂದು ಸಿಗ್ತದೆ ಎನ್ನುವಾಗ ಅವರನ್ನು ಅದು ಸಿಗದ ಹಾಗೆ ಮಾಡುವಂತ ಕೈಗೆ ಇವರು ಸಂಸ್ಥೆಗಳು ಹೋಗ್ತದೆ. ಆಕ್ಚುಲಿ ಇಲ್ಲಿ ನಾವು ತುಂಬಾ ನೋಟ್ ಮಾಡ್ಬೇಕಂತ ವಿಷಯ, ನೀವು ಆಗ ಹೇಳಿದ್ರಿ ವಿದ್ಯಾರ್ಥಿಗಳು ಬರ್ತಾ ಇಲ್ಲ ಅಂತ. ವಿದ್ಯಾರ್ಥಿಗಳಲ್ಲಿ ಕ್ವಶನ್ ಮಾಡೋದು, ಅನ್ಯಾಯಕ್ಕೆ ಹೋರಾಡೋದು ಕಮ್ಮಿ ಆದ್ರಿಂದಾಗಿ ಈಗಿನ ಅದರದ್ದೇ ರಿಫ್ಲೆಕ್ಟ್ ಸೊಸೈಟಿಯಲ್ಲಿ ಕಾಣ್ತದೆ. ಸೊಸೈಟಿಯಲ್ಲಿ ಯಾಕೆ ಜನ ಮಾತಾಡ್ತಾ ಇಲ್ಲ? ನಾವು ವಿದ್ಯಾರ್ಥಿ ಇರುವಾಗ ಸೋಷಿಯಲ್ ಇಶ್ಯೂಸ್ನಲ್ಲಿ, ಈಗ ಸೋಷಿಯಲ್ ಇಶ್ಯೂಸ್ ಬಿಡಿ, ಅವರ ಪ್ರಾಬ್ಲಮ್ಸಿಗೆ ಬೇರೆಯವ್ರ ಹತ್ರ ಬಂದು ಕೇಳ್ತಿದ್ದಾರೆ. ಒಂದು 4 ವರ್ಷದ ಮೊದಲು ಒಂದು ಮಗು 10,000 ಒಂದು ಕಾಲೇಜಿನಲ್ಲಿ ಫೀಸ್ ಕಟ್ಟಿತ್ತು. ಅಂದರೆ ಅವರದ್ದು ಎಶ್ಯೂರ್ ಮಾಡಲಿಕ್ಕೆ, ನನಗೆ ಒಂದು ಸೀಟು ರಿಸರ್ವ್ ಮಾಡಿಡಿ ಅಂತ 10,000 ಒಂದು ಪೋಸ್ಟ್ ಗ್ರ್ಯಾಜುಯೇಷನಿಗೆ. ಅವಳಿಗೆ MSc ಅಲ್ಲಿ ಸೀಟ್ ಸಿಕ್ಕಿತ್ತು ಇಮಿಡಿಯೇಟ್. ಇವಳು ದಿನ ಹೆಚ್ಚಾಗಿರಲಿಲ್ಲ. ಆ ಮಗು ಹೇಳಿತ್ತು ನನಗೆ ಸರ್ ಅಲ್ಲಿ MSc ಸಿಕ್ಕಿತ್ತು, ಒಂದು 10,000 ಹಿಂದೆ ಕೊಡಿ ಅಂತ. ಅವ್ರಿಗೆ ಕೊಡಲಿಲ್ಲ. 3 ತಿಂಗಳು 4 ತಿಂಗಳು ಕುಂಡ ಮೇಲೆ ಅವಳು MSc ಜಾಯ್ನ್ ಆದ ಕುಂಡ ಮೇಲೆ ನಮ್ಮ ಹತ್ರ ಬರ್ತಾಳೆ, NGOದ ಹತ್ರ ಬರ್ತಾಳೆ. ನಾವು NGOದಿಂದ DC ಅವರನ್ನು ಮೀಟ್ ಆಗ್ತೀವಿ. ನೋಡಿ ಹೀಗೆ ಅನ್ಯಾಯ ಆಗ್ತದೆ. ಅವರು ಫೋನ್ ಮಾಡ್ತಾರೆ, ಅವರ ಫೋನಿಗೆ ಕ್ಯಾರಿ ಇಲ್ಲ. ಅವರು ಲಾಸ್ಟಿಗೆ ನಾನು ಹೇಳಿದೆ DC ಅವ್ರ ಹತ್ರ, ನೀವು ರಿಕ್ವೆಸ್ಟ್ ಬೇಡ ಅವರಿಗೆ, ನಿಮ್ಮ ಆರ್ಡರ್ ತೋರಿಸಿ ಅಂತ. ಅವರು ಜಂಟಿ ನಿರ್ದೇಶಕರಿಗೆ ಬರೀತಾರೆ, ಹಿಂದಿಂದ ಮಗು 10,000 ಕೊಟ್ಟಿದೆ, ಅದನ್ನು ಹಿಂದೆ ಕೊಡಿಸಿ ಅಂತ ಹೇಳ್ಕೊಂಡು ಲೆಟರ್ ಬರೀತಾರೆ. ಲೆಟರಿಗೆ ಸಹ ಏನು ವ್ಯಾಲ್ಯೂ ಇಲ್ಲ. ಇದನ್ನು ಏನು ಪ್ರೂವ್ ಮಾಡ್ತಾರೆ ಅಂದರೆ, ಇಲ್ಲಿ ಈಗ ಇನ್ಸ್ಟಿಟ್ಯೂಷನ್ಸ್ ಎಲ್ಲ ಇವ್ರಿಗಿಂತ ಜಾಸ್ತಿ ಬೆಳೆದಾಗಿದೆ, ಸರ್ಕಾರಕ್ಕಿಂತ ಮೇಲೆ ಇನ್ಸ್ಟಿಟ್ಯೂಷನ್ ಆಗಿದೆ, ಅದು ಕಮರ್ಷಿಯಲ್ ಆಗಿದೆ. ಅಲ್ಲಿ ಅನ್ಯಾಯಕ್ಕೆ ಅವರಿಗೆ ಮಾತಾಡೋರಿಲ್ಲ. ಇವರು ಹೇಳಿದಾಗ ಹತ್ತಿಕ್ಕಿದ ಆಗಿದೆ. ಈಗ ನನ್ನ ಒಂದೇ ವಿಷಯ, ಸ್ಟೂಡೆಂಟ್ಸ್ ಆರ್ಗನೈಸೇಷನ್ ಸ್ಟೂಡೆಂಟ್ಸ್ಗೆ ಹೇಳೋದು, ನೀವು ಕ್ವಶನ್ ಮಾಡಿ ಅನ್ಯಾಯದ ಬಗ್ಗೆ ಹೋರಾಟ ಮಾಡಲೇಬೇಕು. ಇಲ್ಲದಿದ್ದರೆ ನೀವು ಮುಂದೆ ಸೊಸೈಟಿಯಲ್ಲಿ ಬಂದಾಗ ಸಹ ನೀವು ಮಾತಾಡೋದಿಲ್ಲ. ಓಕೆ, ಸಂದರ್ಭ ಕೊನೆಯದಾಗಿ ನಿಮ್ಮ ಹತ್ರ ಕೇಳ್ತಾ ಇರೋದು ಅಂದರೆ, ನನಗೆ ಗೊತ್ತಿರುವ ಹಾಗೆ ರಾಮಕೃಷ್ಣ ಹೆಗಡೆ ಮುಖ್ಯಮಂತ್ರಿ ಆಗುವ ಬಸ್ ಪಾಸ್ ಅನ್ನುವ ಒಂದು ಕಾನ್ಸೆಪ್ಟ್ ಬಂದದ್ದು ರಾಮಕೃಷ್ಣ ಹೆಗಡೆ ಮುಖ್ಯಮಂತ್ರಿ ಆಗಿದ್ದ ಅವಧಿಯಲ್ಲಿ. ಸೊ ಆ ಅವಧಿಯಲ್ಲಿ ಅಂದರೆ ನನಗೆ ಗೊತ್ತಿರುವ ಹಾಗೆ ನಾವು ಅತ್ಯಂತ ಗ್ರಾಮೀಣ ಪ್ರದೇಶದ ಯುವಕರು ಅಂತ ಅಥವಾ ವಿದ್ಯಾರ್ಥಿಗಳು ಬಸ್ ಪಾಸ್ ಇದ್ದದರಿಂದಾಗಿ ನಾವೊಂದು ಪಟ್ಟಣ ಪ್ರದೇಶಕ್ಕೆ ಹೋಗಲಿಕ್ಕಾಯಿತು, ಅಲ್ಲಿ ಕಲೀಲಿಕ್ಕೆ ಸಾಧ್ಯ ಆಯಿತು. ಸೊ ಇವತ್ತು ನಾವು ನಿಮ್ಮ ಹತ್ರ ಮಾತಾಡ್ತಾ ಇದ್ದೇವೆ ಅಂದರೆ ನಾವು ಗ್ರಾಮೀಣ ವಿದ್ಯಾರ್ಥಿಗಳು ಇವತ್ತು ಸಿಟಿಯಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದೇವೆ. ಅದಕ್ಕೆ ಕಾರಣ ಅವತ್ತು ರಾಮಕೃಷ್ಣ ಹೆಗಡೆಯ ಕಲ್ಪನೆ. ಸೊ ಅದು ಇವತ್ತುವರೆಗೆ ಮುಂದುವರಿಬೇಕೋ ಬೇಡವೋ, ಅಥವಾ ನಾವು ಈ ವಿದ್ಯಾರ್ಥಿಗಳು ನಮ್ಮಂತೆ ಅಥವಾ ನಮಗಿಂತ ಮುಂದೆ ಅಥವಾ ಅಮೆರಿಕಾದಲ್ಲಿ ಇರ್ಬೋದು, ಇನ್ಯಾರು ಅವರು ಕೂಡ ಗ್ರಾಮೀಣ ಅಂಥದ್ದು ವ್ಯವಸ್ಥೆ ಮುಂದುವರಿಬೇಕೋ ಬೇಡವೋ, ಅದಕ್ಕೆ ಈ ಬಸ್ ಪಾಸ್ ಬೇಕೋ ಬೇಡವೋ? ಕೊನೆಯದಾಗಿ ನಿಮ್ಮ ಹತ್ರ. ಅಲ್ಲ, ನಾನು ಬಸ್ ಪಾಸಿನ ವಿಷಯದಲ್ಲಿ ನೆಗೆಟಿವ್ ಆಗಿ ಮಾತಾಡ್ತಾ ಇಲ್ಲ ವಿರೋಧ ಮಾಡ್ತಾ ಇಲ್ಲ. ನಾನು ಹೇಳ್ತಾ ಇರೋದು ಇಷ್ಟೇ, ಈಗ ಸಮಗ್ರವಾಗಿ ನಾವು ಈ ಪಾಲಿಸಿಯನ್ನು ವಿಶ್ಲೇಷಣೆ ಮಾಡಬೇಕು, ನೋಡಬೇಕಾಗ್ತದೆ, ಅನಲೈಸ್ ಮಾಡಬೇಕಾಗ್ತದೆ. ಯಾಕಂದರೆ ಬಸ್ ಪಾಸ್, ನಮ್ಮ ಯಂಗ್ ಫ್ರೆಂಡ್ ಹೇಳಿದ ಹಾಗೆ, ಬಸ್ ಪಾಸ್ ಇಸ್ ಪಾರ್ಟ್ ಆಫ್ ದ ಟೋಟಲ್ ಎಜುಕೇಷನಲ್ ನೀಡ್ಸ್. ಸೊ ಇಲ್ಲಿ ನೀವು ಹೇಳಿದು ಗ್ರಾಮಾಂತರ ಪ್ರದೇಶದಿಂದ ಸಿಟಿಗೆ ಕಾಲೇಜಿಗೆ ಬರುವಂತಹದ್ದು, ಇಲ್ಲ ಇದು ಯಾವುದು ಸರ್ಕಾರಿ ಬಸ್ನಲ್ಲಿ ಪ್ರಯಾಣ ಮಾಡುವಂಥದ್ದು, ಇಂಥ ವಿಷಯಗಳನ್ನು ನಾವು ಟೋಟಲ್ ಫ್ರೀ ಆಗಿ ಬ್ಲ್ಯಾಂಕೆಟ್ ಆಗಿ ನೀವು ರೂಲ್ಸ್ ಮಾಡಿ ಅಂತ ಹೇಳಿ ನನಗೆ ಅದು ಸರಿ ತೋಚ್ತಾ ಇಲ್ಲ. ಅದರ ಒಟ್ಟಿಗೆನೆ ಇದನ್ನು ಆಸ್ ಪಾರ್ಟ್ ಆಫ್ ದ ಎಜುಕೇಶನಲ್ ಸಿಸ್ಟಮ್ ನೀಡ್ಸ್ ಅಂತ ಒಂದು ಒತ್ತಾಯ ಈಗ ಆಗಬೇಕು ಅನ್ನುವಂಥದ್ದು, ಅಂತ ಒಂದು ಒತ್ತಾಯ. ಅಂತ ಒಂದು ಒತ್ತಾಯಕ್ಕಿಂತ ಜಾಸ್ತಿ, ಫಸ್ಟ್ ಆಫ್ ಆಲ್ ರಾಮಕೃಷ್ಣ ಹೆಗಡೆ ಅವರ ಟೈಮಿಂದ ಇವತ್ತಿನ ತನಕ ಯಾವುದೆಲ್ಲ ಇಂಥ ಫ್ರೀ ವಿಷಯ ಬಂದಿದೆಯೋ ಅದರ ಪ್ರಯೋಜನಗಳೇನು, ಅದರ ದುಷ್ಪರಿಣಾಮಗಳೇನು, ಅದು ಏನಾಗಿದೆ ಅಂತ ಹೇಳಿದ್ರೆ ಪ್ರತಿಯೊಂದು ಒಂದು ಪಾಪ್ಯುಲರಿಸ್ಟಿಕ್ ಮೆಷರ್ಸ್ ಆಗಿದೆ. ಸೊ ಅಲ್ಲಿ ಅನ್ನಭಾಗ್ಯ ಆಗಲಿ ಯಾವುದೇ ವಿಷಯದಲ್ಲಿ, ಈಗ ಬಿಸಿ ಊಟದ್ದು ನಾವು ಇದು ತಗೊಂಡ್ರೆ ಅದು ತುಂಬಾ ಒಳ್ಳೆಯದಾಗಿದೆ. ಯಾಕಂದ್ರೆ ಮಕ್ಕಳಲ್ಲಿ ಅದು ಸರ್ಕಾರಿ ಶಾಲೆಯಲ್ಲಿ ಕೊಡ್ತಾರೆ, ಸರ್ಕಾರಿ ಶಾಲೆಯಲ್ಲಿ ಡೈಲಿ ವೇಜರ್ಸ್ನ ಮಕ್ಕಳು ಬರ್ತಾರೆ, ಅವರು ಊಟ ಇಲ್ಲ ಅಂತೇಳಿ ಶಾಲೆಗೆ ಬರ್ತಾ ಇರಲಿಲ್ಲ.
ಊಟಕ್ಕೋಸ್ಕರ ಆದರೂ ಶಾಲೆಗೆ ಬರ್ತಾ ಇದ್ದಾರೆ. ಆದರೆ ಬಸ್ ಪಾಸಿನ ವಿಷಯದಲ್ಲಿ ಬಂದಾಗ ಬಸ್ ಪಾಸ್ ಇಲ್ಲ ಅಂತೇಳಿ ಶಾಲೆಯನ್ನು ಬಿಡಿಸುವ ಕ್ರಮ ನನಗೆ ಕಾಣುವುದಿಲ್ಲ. ಯಾವುದೇ ಪೇರೆಂಟ್ ಬಸ್ ಪಾಸ್ ಇಲ್ಲ, ನನಗೆ ಫ್ರೀ ಬಸ್ ಪಾಸ್ ಇಲ್ಲ ಅಂತೇಳಿ ಶಾಲೆಯನ್ನು ಅನಿವಾರ್ಯ ಆಗಿದೆ ಬಿಸಿ ಊಟದಂತ. ಹಾಗಾಗಿ ನಾವು ಪ್ರತಿಯೊಂದು ವಿಷಯವನ್ನು ಕೂಲಂಕುಷವಾಗಿ ನಾವು ಅನಲೈಸ್ ಮಾಡಿ ಅಲ್ಟಿಮೇಟ್ಲಿ ವಿದ್ಯಾರ್ಥಿಗಳ ಹಿತದೃಷ್ಟಿಯಲ್ಲಿ ಏನು ಮಾಡಬಹುದು, ಮತ್ತೆ ಇದನ್ನು ಪೊಲಿಟಿಸೈಸ್ ಮಾಡಬಾರ್ದು. ಒಮ್ಮೆ ಕೊಡ್ತೇವೆ ಅಂತ ಹೇಳೋದು, ಒಮ್ಮೆ ಕೊಡುವುದಿಲ್ಲ ಅಂತ ಹೇಳೋದು, ಮತ್ತೆ ಇದಕ್ಕೆ ಒತ್ತಡಕ್ಕೆ ಮಣಿಯುವುದು, ಅದೆಲ್ಲ ಆಗಬಾರ್ದು. ಇದು ಜೆನ್ವಿನ್ ನೀಡ್, ಅದು ನೀತಿಯಾಗಿ ನೀತಿಯಾಗಿಯೇ ಇದೆಲ್ಲವೂ ನಿಮಗೆ ಇದೆ, ಇದೆಲ್ಲ ಇದೆ, ಹಾಗೆ ಬರಬೇಕು. ಓಕೆ ದಲಾಲ್ ಅವರೇ, ನಮಗೆ ಹೆಚ್ಚು ಮಾತಾಡಲಿಕ್ಕೆ ಅವಕಾಶ ಇಲ್ಲ, ನೀವೇನೋ ನಿರೀಕ್ಷೆಗಳನ್ನು ಮಾಡ್ತಾ ಇದ್ರಿ, ಬಟ್ ನಮಗೆ ಸಮಯ ಯಾವುದಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಒಂದು ವಿಷಯ ಅಂತ ಹೇಳಿದ್ರೆ ಅವಶ್ಯಕತೆ ಇದೆ, ಆದರೆ ಅದು ಒಂದೊಂದು ಸರ್ಕಾರ ಬಂದಾಗ ಒಂದೊಂದು ರೀತಿ ಆಗಬಾರ್ದು. ಅದು ಒಂದು ರೀತಿಯಾಗಿ ಅಂದ್ರೆ ನೀವು ಎಜುಕೇಶನ್ಗೆ ಇವತ್ತು ಅಂದ್ರೆ ಇವತ್ತು ಸ್ಕೂಲಿಗೆ ಅಡ್ಮಿಷನ್ ಪಡೆದಾಗ ಅದರ ಜೊತೆಯಲ್ಲಿ ಇದು ಕೂಡ ಒಂದು ಭಾಗವಾಗಿ ಬಂದು ಬಿಡಬೇಕು ಅನ್ನುವಂಥ ಒಂದು ಇದು ನಿರ್ಮಾಣವಾದರೆ ಮಾತ್ರ ಅದು ಯಶಸ್ವಿ ಆಗ್ಲಿಕ್ಕೆ ಸಾಧ್ಯ ಇದೆ ಅಂತ ಅನಿಸ್ತಾ ಇದೆ. ಸೊ ಅದರ ಜೊತೆ ಕೊನೆಯದಾಗಿ ಆಕ್ಚುಲಿ ವಿದ್ಯಾರ್ಥಿಗಳು ಹೋರಾಡಲಿಕ್ಕೆ ಇನ್ನಾದರೂ ಶುರು ಮಾಡಬೇಕು. ಒಂದು ವೇಳೆ ನಾವು ವಿದ್ಯಾರ್ಥಿಗಳ ಹೋರಾಟ ಹತ್ತಿಕ್ಕಿದ್ರೆ ಅವರು ಸಮಾಜಕ್ಕೆ ಬರುವಾಗ ಅವರು ಹೋರಾಟ ಮಾಡೋದಿಲ್ಲ. ಓಕೆ ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಬಂದ ನಂದಗೋಪಾಲ್ ಅವರೇ, ಸುರೇಶ್ ಶೆಟ್ಟಿ ಅವರೇ, ಹಾಗೆ ತಲಾ ಇಸ್ಮಾಯಿಲ್ ಅವರೇ, ನಿಮಗೂ ಮೂವರಿಗೂ ಕೂಡ ಧನ್ಯವಾದ ಅರ್ಪಿಸುತ್ತೇನೆ. ಇಲ್ಲಿಗೆ ಇವತ್ತಿನ ವಿಶೇಷ ಕಾರ್ಯಕ್ರಮ ಮುಕ್ತಾಯವಾಗುತ್ತದೆ. ನಿರಂತರ ಸುದ್ದಿ ಮಾಹಿತಿ ಹಾಗೂ ಮನರಂಜನೆಗಾಗಿ ನೋಡ್ತಾ ಇರಿ V4 ನ್ಯೂಸ್.